ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನಾಗವೇಣಿ ಮಾತಾಜಿ ನಿಮ್ಗೆ ಹರೇ ಕೋಹೋಸ್ಟ್ ಕೃಷ್ಣ ಮಾಡಿದ್ದೇನೆ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಾರಂಭ ಮಾಡೋಣ. ಇದನ್ನ ಜಯಕಾರ ಹೇಳೋಣ. ಎಲ್ರು ರಿಪೀಟ್ ಮಾಡಿ ನನ್ನ ಜೊತೆಗೆ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ. ಮಾತಾಜಿ ನಾನು ದಾಟಿನೇ ಮರ್ತ್ಬಿಟ್ಟೆ. ಏನಿತ್ತು ಮಾತಾಜಿ? ಜಯ ದ್ವೈತ ಚಂದ್ರ ಜಯ ಜಯ ಗೌರ ಭಕ್ತವೃಂದ. ನೋಡಿ, ಜಯ ಜಯ ಶ್ರೀ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಸರಿ ಸರಿ. ಜಯ ಜಯ ಶ್ರೀ ಚೈತನ್ಯ. ಮತ್ತೆ ನೋಡಿ ನಾನು ಹೋಗ್ತಾ ಇದ್ದೆ, ಯಾಕೋ ನನ್ ಮನೆ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ 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 ಶ್ರೀ ಜಯ ಶ್ರೀ ಚೈತನ್ಯ ಚೈತನ್ಯ ಜಯ ಜಯ ನಿತ್ಯಾನಂದ. ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಗೌರ ಭಕ್ತ ಭಕ್ತ ವೃಂದ. ವೃಂದ. ಜಯ ಜಯ ದ್ವೈತ ಚಂದ್ರ ಜಯ ಗೌರ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಅದು ನೋಡಿ, ಅಲ್ಲಿದೆ ನೋಡಿ, ಅವ್ರು ಪ್ರಭು ಹೇಳ್ತಾ ಇದ್ದಾರೆ. ಜಯ ಜಯ ಶ್ರೀ ಚೈತನ್ಯ ಜಯ ಜಯ ನಿತ್ಯಾನಂದ. ಜಯ ಜಯ ಚಂದ್ರ ಜಯ ಗೌರ ಭಕ್ತ ವೃಂದ. ಅದು ನೋಡಿ ದಾಟಿ ಪ್ರಭುಜಿ ಹೇಳ್ತಾ ಇದ್ದಾರೆ ನೋಡಿ. ಪ್ರಭುಜಿ ಹೇಳ್ತಾ ಇದ್ದಾರೆ ನೋಡಿ ದಾಟಿ. ಹೌದೌದು, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ 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 ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಗೌರ ಭಕ್ತ ವೃಂದ. ವೃಂದ. ನೋಡಿ, ಇದಕ್ಕೆ ಯಾ ಹಂತ ಬುದ್ಧಿವಂತರು ಅಂತ ಹೇಳ್ಬೋದು ನನಗೆ. ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಅಯ್ಯೋ ಕೃಷ್ಣ. ಸರಿ. ನೋಡಿ ಮಾತಾಜಿ ಹೇಗಾಗುತ್ತೆ. ಆಗ್ತದೆ ಮಾತಾಜಿ ಒಮ್ಮೊಮ್ಮೆ. ಏನು ಆಗತ್ತೆ, ಬೇರೆ ಬೇರೆ ಟ್ಯೂನ್ಸ್ ಆದಾಗ ಆಗತ್ತೆ ಮಾತಾಜಿ. ಸರಿ, ಪ್ರಾರಂಭ ಮಾಡೋಣ. ಇಸ್ಕಾನ್ ನನ್ಗೆ ಒಬ್ಬಳಿಗೆ ಅಂತ ಎನಿಸಿದೆ, ನಿಮ್ಗೂ ಆಯ್ತಾ ಅಂತೇಳಿ ನಂಗೆ ನಗು ಬಂತು. ನಾನು ಗಡಿಬಿಡಿಯಲ್ಲಿದ್ ಮಾತಾಜಿ. ಕಂಟಿನ್ಯೂ ಬುಕ್ ತಗೊಂಡು ಓಡ್ತಾ ಇದ್ದೇನೆ ಎಲ್ಲ. ಕಾಲೇಜಿಂದ ಬಂದ ತಕ್ಷಣ ಅವಾಗೂ ಸಮಯ ಇರಲ್ಲ. ಇದ್ರಲ್ಲಿ ಇದು ಯಾವ್ದು ಹೊಸದು ರಾಗ ಅಂತ ಅನ್ಕೊಂಡೆ. ನೋಡಿ ಮಾಯಿ ಹೆಂಗೆ ಒರಿಯುತ್ತೆ ನೋಡಿ, ಸುತ್ತುವರಿಯುತ್ತೆ ನಮಗೆ. ಸರಿ, ಹರೇ ಕೃಷ್ಣ. ಏನ್ ಹೇಳ್ತಾ ಇದ್ದೆ? ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ರೀ ಚೈತನ್ಯ ಚರಿತಾಮೃತ ಓದುವ ತರಗತಿ ಮತ್ತು ವಿವೇಚನಾ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ರು ನನ್ನ ಜೊತೆಗೆ. ಬೇಡ, ರಿಪೀಟ್ ಮಾಡಬೇಡಿ, ಟೈಮ್ ಇಲ್ಲ. ಎಸ್, ಗುರುವಿಗೆ ಪ್ರಣಾಮ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಪಾದ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ಯತೆ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಎಲ್ರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರನಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ.
ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ ಕಿ ಜೈ. ಹರೇ ಕೃಷ್ಣ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 3 99ನೇ ಶ್ಲೋಕ. आपने श्री कृष्ण यदि करे नवतार, आपने आचार्य भक्ति करे न प्रचार. आपने श्री कृष्ण यदि करे न अवतार, आपने आचार्य भक्ति करे न प्रचार. अपनी श्री कृष्ण यदि करे न अवतार, आपे न आचार्य भक्ति करे न प्रचार. ಅಂಬಿಕಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 99. आपने श्री कृष्ण यदि करे न अवतार, आपने आचार्य भक्ति करे न प्रचार. ಒಂದು ನಿಮಿಷ ಮಾತಾಜಿ. ಮೋಟೋ G82 5G ನೀವು ಹೆಸರು ಚೇಂಜ್ ಮಾಡಲಿದ್ರೆ ನಾನು ಅದನ್ನೇ ಹೇಳ್ಬೇಕು. ಮಂಜುಳನ ಮಾತಾಜಿ. ಮಂಜುಳಾ ನೇಮ್ ಅಲ್ಲಿ ಹೋಗಿ ಹೆಸರು ಚೇಂಜ್ ಮಾಡಿ ಮಾತಾಜಿ. ಓಕೆ, ಓದಿ ಮಾತಾಜಿ ಶ್ಲೋಕ. ಶ್ಲೋಕ 99. आपने श्री कृष्ण यदि करे न अवतार, आपने आचार्य भक्ति करे न प्रचार. आपने ಅವನು ಶ್ರೀ ಒಂದು ನಿಮಿಷ ಕೃಷ್ಣ. ಮಾತಾಜಿ, ಓದ್ಲಿಕ್ಕೆ ಬೇರೆಯವರಿಗೆ ಕೊಡ್ತೇನೆ. ಓಕೆ, ನಿಮ್ಮ ಸರದಿ ಬರುವಾಗ ಓದಿ. ಓಕೆ. ಹರೇ ಕೃಷ್ಣ. ಹರೇ ಧನ್ಯವಾದ. ಕೃಷ್ಣ. ಲೇಖ ಬಗ್ಗೆ ಇದೆ. ಶ್ರುತಿ ಎಸ್ಜೆ ಮಾತಾಜಿ. ಶ್ರುತಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಶ್ಲೋಕ ಓದ್ಲಾ ಮಾತಾಜಿ? ಶ್ಲೋಕ ಭಾವಾರ್ಥ ವರ್ಡ್ ಬೈ ವರ್ಡ್, ಭಾವಾರ್ಥ ಇಲ್ಲ ಅನುವಾದ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 99. आपने श्री कृष्ण यदि करे न अवतार, आपने आचरि भक्ति करे न प्रचार. आपने ಅವನು ಶ್ರೀಕೃಷ್ಣ ಪ್ರಭು ಕೃಷ್ಣನು ಯದಿ ಪಕ್ಷದಲ್ಲಿ ಕರೇನ ಅವನು ಮಾಡುತ್ತಾನೆ ಅವತಾರ ಆಪನೆ ಅವನು ಆಚರಿಸುತ್ತಾ ಭಕ್ತಿ ಸೇವೆ ಕರೇನ ಮಾಡುತ್ತಾನೆ ಪ್ರಸಾರ ಮಾಡು. ಅನುವಾದ. ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಅದ್ವೈತ ಆಚಾರ್ಯರು ಆಲೋಚಿಸಿದರು, ಶ್ರೀಕೃಷ್ಣನೇ ಒಂದು ಅವತಾರವಾಗಿ ಕಾಣಿಸಿಕೊಂಡಿದ್ದಲ್ಲಿ ಸ್ವಯಂ ಆತನೇ ತನ್ನ ವ್ಯಕ್ತಿತ್ವದ ಉದಾಹರಣೆಯಿಂದ ಭಕ್ತಿ ಸೇವೆ ಕುರಿತು ಬೋಧಿಸುತ್ತಿದ್ದನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಶ್ರೀ ಅದ್ವೈತ ಆಚಾರ್ಯರು ಯೋಚಿಸ್ತಾ ಇದ್ದಾರೆ. ಹೇಗೆ ಅಂತಂದ್ರೆ, ಗಂಭೀರವಾದ ವಿಷಯವನ್ನ ಏನವರು ಮುಂದೆ ಕಾಣ್ತಾ ಇದ್ದಾರೋ ಆ ಒಂದು ಲೋಕದಲ್ಲಿ, ಅಂದ್ರೆ ಅವರು ಮುಂದ್ಗಡೆ ಆ ಒಂದು ಲೋಕ ಪತನಗೊಂಡ ಸ್ಥಿತಿಯನ್ನ ಅವ್ರು ನೋಡ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಯಾವುದೇ ಉಪದೇಶಗಳವರು ಮನಸ್ಸಿಗೆ ಹೃದಯಕ್ಕೆ ಹೋಗಿ ಹತ್ತಾ ಇಲ್ಲ. ಅವಾಗ ಒಂದು ನಿರ್ಣಯಕ್ಕೆ ಬರ್ತಾರೆ. ಅವರು ಪ್ರಯತ್ನ ಮಾಡಿದ್ರು, ಆದ್ರೆ ಯಾರಿಗೂ ಆ ವಿಷಯ ತಲೆಗೆ ಹೋಗ್ಲಿಲ್ಲ ಅಂತಂದ್ಮೇಲೆ ನಾವೇನ್ ಮಾಡ್ತೇವೆ? ಯಾರು ನಮ್ಗಿಂತ ಪರಿಣಾಮಕಾರಿಯಾದ ವ್ಯಕ್ತಿ ಇರ್ತಾರೋ ನಾವು ಅವ್ರಿಗೆ ಹೇಳ್ತೇವೆ ಅಲ್ಲ, ಅವ್ರಿಗೆ ಕರೆಸ್ತೇವೆ ಹೇಳಲಿಕ್ಕೆ. ನಮ್ಮನೇಲಿ ನಮ್ಮ ಮಕ್ಕಳು ನನ್ ಮಾತು ಕೇಳಲಿಲ್ಲ ಅಂದ್ರೆ ನಾವು ಬೇರೆಯಿಂದ ಹೇಳಿಸ್ತೇವೆ. ಹಾಗೆ ಇಲ್ಲಿ ಅದ್ವೈತ ಆಚಾರ್ಯರೇ ನಿರ್ಣಯಕ್ಕೆ ಬಂದ್ರು ಅಂದ್ರೆ, ಸ್ವತಃ ಭಗವಂತನೇ ಅವತರಿಸಿ ತಾನೇ ಭಕ್ತಿಯನ್ನ ಆಚರಿಸಿ ತೋರಿಸಿದ್ರೆ ಮಾತ್ರ ಲೋಕಕ್ಕೆ ನಿಜವಾದ ಮಾರ್ಗದರ್ಶನ ಸಾಧ್ಯ ಆಗತ್ತೆ ಅಂತ ಹೇಳಿ, ಹಾಗಾಗಿ ಫಸ್ಟ್ ಲೈನ್ ಏನಿದೆ ನೋಡಿ ಶ್ಲೋಕದ್ದು, ಆಪನೇ ಆಚಾರಿ ಭಕ್ತಿ ಕರೇಣ ಪ್ರಚಾರ ಅಂತ. ಅಂದ್ರೆ ಈ ಪದ ಏನ್ ಹೇಳುತ್ತೆ ಅಂದ್ರೆ, ತುಂಬಾ ಮುಖ್ಯವಾಗಿರುವಂತಹ ಪದ ಈ ಒಂದು ಶ್ಲೋಕ. ಈ ಇದರಲ್ಲಿ ಈ ಶ್ಲೋಕದಲ್ಲಿ ಅಂದ್ರೆ, ಭಕ್ತಿ ಕೇವಲ ಉಪದೇಶದಿಂದ ಬರೋದಿಲ್ಲ ಅಲ್ಲ. ನಾನು ಇವಾಗ ಹೇಳ್ತೀನಿ ಅಂದ್ಮೇಲೆ ನಿಮ್ಗೆ ಭಕ್ತಿ ಬರುತ್ತೆ ಅಂತ ಅಲ್ಲ, ಅಥವಾ ನೀವ್ ಹೇಳಿದ್ರೆ ನನಗ್ ಬರುತ್ತೆ ಅಂತ ಇಲ್ಲ. ಎದರಿಂದ ಬರುತ್ತೆ? ಆಚರಣೆಯಿಂದಲೇ ಭಕ್ತಿಯ ಶಕ್ತಿ ಹೆಚ್ಚಾಗೋದು. ಮತ್ತೆ ಅದಕ್ಕಾಗಿ ಜನರು ಯಾರು ಹೇಳುವುದನ್ನ ಅನುಸರಿಸೋದಿಲ್ಲ.
ನಾನು ಹೇಳ್ತೀನಿ ಅಂತ ಅನುಸರಿಸೋದಿಲ್ಲ. ಯಾರು ಅನುಸರಿಸೋದನ್ನ, ಯಾರು ಹೇಳಿದ್ದನ್ನ ಅನುಸರಿಸ್ತಾರೋ ಅದನ್ನ ನೋಡಿ ನೋಡಿ ಅವ್ರು ಅನುಸರಿಸ್ತಾರೆ. ಹಾಗಾಗಿ ಜನರು ಹೇಳೋದನ್ನಲ್ಲ, ನೋಡುವುದನ್ನ ಅನುಸರಿಸ್ತಾರೆ. ಅದಕ್ಕಾಗಿ ಅದ್ವೈತಾಚಾರ್ಯರು ಏನು ಒಂದು ನಿರ್ಧಾರಕ್ಕೆ ಅಂದ್ರೆ ಒಂದು ಆಲೋಚನೆಗೆ ಬಂದ್ರು ಅಂದ್ರೆ, ಶ್ರೀಕೃಷ್ಣನೇ ಭಕ್ತನಾಗಿ ಬಂದು ಸ್ವತಃ ಅವನೇ ಭಕ್ತಿಯನ್ನ ಆಚರಿಸಿ ತೋರಿಸಬೇಕು ಎಂಬ ಒಂದು ದಿವ್ಯವಾದಂತಹ ಒಂದು ಆಶಯವನ್ನ ಅವ್ರು ಹೊಂದಿದ್ರು ಅಂತ. ಸೊ ಇದೇ ಒಂದು ಆಲೋಚನೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ನೋಡಿ ಇಲ್ಲಿ ಬ್ರಾಕೆಟ್ ಎಲ್ಲ ಮೊದಲು ಕೊಟ್ಟಿದ್ದಾರೆ, ಆಲೋಚನೆ ಅಂತ ಇಲ್ಲಿ ಹೇಳ್ತಾರೆ. ಹೀಗೆ ಚೈತನ್ಯ ಮಹಾಪ್ರಭುಗಳ ಅವತಾರಕ್ಕೆ ಮೂಲ ಕಾರಣ ಆಯ್ತು ಅಂತ ಹೇಳಿ. ಹರೇ ಕೃಷ್ಣ. ಸೊ ಇದರಿಂದ ಏನ್ ಅರ್ಥ ಆಗುತ್ತೆ ನಮ್ಗೆ ಅದೊಂದು ತಿಳ್ಕೊಂಡ್ಬಿಡೋಣ. ಹೆಣ್ಗೆ ಕನ್ಫ್ಯೂಷನ್ ಇದೆ ಅಂತಂದ್ರೆ, ಸೊ ನಿಜವಾದ ಒಂದು ಧರ್ಮದ ಉಪದೇಶ ಹೇಳಿದ್ರೆ ಬರೋದಿಲ್ಲ, ಆಚರಣೆಯ ಮೂಲಕನೇ ಬರುವಂತದ್ದು. ಆಚರಣೆ ಮಾಡಿದ್ರೆ ಮಾತ್ರ ಪರಿಣಾಮಕಾರಿಯಾಗಿರುವಂತದ್ದು. ಮತ್ತೆ ಆ ಒಂದು ಆಚರಣೆ ಬರಬೇಕು ಅಂತಂದ್ರೆ ಅದು ಭಗವಂತನ ಕರುಣೆ ಕಾರಣ. ಸೊ ಅವನು ತಾನೇ ಭಕ್ತನಾಗಿ ಬಂದು ಭಕ್ತಿಯನ್ನ ಬೋಧಿಸ್ತಾನೆ ಅಂತ ಹೇಳಿ ಇಲ್ಲಿ. ಅಂದ್ರೆ ಭಗವಂತ ತಾನೇ ಸ್ವತಃ ಬಂದು ಭಕ್ತಿ ಹೇಗೆ ಮಾಡ್ಬೇಕು ಅಂತ ಹೇಳ್ಕೊಡ್ತಾನೆ. ಇದರಲ್ಲಿ ಇನ್ನೊಂದು ಏನ್ ಗೊತ್ತಾಗತ್ತೆ, ಅದ್ವೈತಾಚಾರ್ಯರು ಕೇವಲ ಪಂಡಿತರು ಅಂತ ಅಲ್ಲ. ಪಂಡಿತರು ಅಂತಂದ್ರೆ ಏನಾಗುತ್ತೆ, ಕೇವಲ ಎಲ್ಲಾ ಜ್ಞಾನವನ್ನ ಹೊಂದಿದಂತವ್ರು ಪಂಡಿತರು ಅಂತ. ಆದ್ರೆ ಅದ್ವೈತಾಚಾರ್ಯರು ಕೇವಲ ಪಂಡಿತ ಅಲ್ಲ, ಇಲ್ಲಿ ಅವ್ರೇನಿದ್ರು ಭಗವಂತನ ಅವತಾರವನ್ನ ಆಹ್ವಾನಿಸುವಂತ ಒಂದು ಆಹ್ವಾನಿಸಿದಂತ ಮಹಾಭಕ್ತರು. ಯಾರಿಗಾಗಿ? ಜನರಿಗಾಗಿ. ಅಂದ್ರೆ ಮಹಾ ಕರುಣಾಮಯಿ ಅನ್ನೋದು ಕೂಡ ಈ ಒಂದು ಶ್ಲೋಕದಿಂದ ಗೊತ್ತಾಗತ್ತೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 3 ಶ್ಲೋಕ. ನಾಮವೇನು ಕಲಿ ಕಾಲೆ ಧರ್ಮ ನಾಹಿ ಯಾರ, ಕಲಿ ಕಾಲೆ ಕೈಛೆ ಹಬೆ ಕೃಷ್ಣ ಅವತಾರ. ನಾಮವೇನು ಕಲಿ ಕಾಲೆ ಧರ್ಮ ನಾಹಿ ಯಾರ, ಕಲಿ ಕಾಲೆ ಕೈಛೆ ಹಬೆ ಕೃಷ್ಣ ಅವತಾರ. ನಾಮವೇನು ಕಲಿ ಕಾಲೆ ಧರ್ಮ ನಾಹಿ ಯಾರ, ಕಲಿ ಕಾಲೆ ಕೈಛೆ ಹಬೆ ಕೃಷ್ಣ ಅವತಾರ. ಭವ್ಯ ಮಾತಾಜಿ, ರಾಜು ಪ್ರಭುಜಿ ಇಬ್ಬರು ಓದಿ. ಎಸ್ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 100. ನಾಮವಿನು ಕಲಿ ಕಾಲೆ ಧರ್ಮ ನಾಹಿ ಯಾರ, ಕಲಿ ಕಾಲೆ ಕೈಚೆ ಹಬೆ ಕೃಷ್ಣ ಅವತಾರ. ಹರೇ ಕೃಷ್ಣ. ಭವ್ಯ ಮಾತಾಜಿ ಇಲ್ಲವಾ? ನಂದಿನಿ ಸೀನಪ್ಪ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 100. ನಾಮವಿನು ಕೇಲಿ ಕಾಲೆ ಧರ್ಮ ನಾಹಿ ಆರ, ಕೇಲಿ ಕಾಲೆ ಕೈಚೆ ಹಾಬೆ ಕೃಷ್ಣ ಅವತಾರ. ಹರೇ ಕೃಷ್ಣ. ಶಾಂತಿ ರೂಪಿಣಿ ಮಾತಾಜಿ, ಶ್ಲೋಕ ಭಾವಾರ್ಥ ಶಬ್ದಗಳ ಅರ್ಥ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾಮ ಏನು ಕಲಿ ಕಾಲೆ ಧರ್ಮ ನಾಹಿ ಆರ, ಕಲಿ ಕಾಲೆ ಕೃಚೆ ಹಬೆ ಕೃಷ್ಣ ಅವತಾರ. ನಾಮ ವಿನು ಪವಿತ್ರ ನಾಮವೊಂದರ ಹೊರತಾಗಿ, ಕಲಿಕಾಲೆ ಕಲಿಯುಗದಲ್ಲಿ, ಧರ್ಮ ನಾಹಿ ಅಲ್ಲ, ಅರ ಇನ್ನೊಂದು, ಕಲಿಕಾಲೆ ಕಲಿಯುಗದಲ್ಲಿ, ಕೃಚೆ ಹೇಗೆ, ಹಬೆ ಅಲ್ಲಿರುವ, ಕೃಷ್ಣ ಪ್ರಭು ಕೃಷ್ಣನು ಅವತಾರ. ಅನುವಾದ: ಕಲಿಯುಗದಲ್ಲಿ ಪ್ರಭುವಿನ ಪವಿತ್ರ ನಾಮ ಪಠಿಸುವುದು ಉಳಿದು ಇನ್ನಾವ ಧರ್ಮವೂ ಇಲ್ಲ. ಆದರೆ ಈ ಯುಗದಲ್ಲಿ ಭಗವಂತನು ಒಂದು ಅವತಾರವಾಗಿ ಹೇಗೆ ಕಾಣಿಸಿಕೊಳ್ಳುತ್ತಾನೆ? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಈ ಒಂದು 100ನೇ ಶ್ಲೋಕದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಈ ಕಲಿಯುಗದ ಧರ್ಮ ಏನು ಅನ್ನೋದನ್ನ ಇಲ್ಲಿ ನೋಡಿ ಹೇಳ್ತಾರೆ. ಕಾಮವಿನ ಕಲಿ ಕಾಲೆ ಧರ್ಮ ನಾಹಿ ಯಾರ. ಅಂದ್ರೆ ಕಲಿಯುಗದ ಧರ್ಮ ಏನು ಅಂತ ಸಾರ್ಲಿಕ್ಕೆ ಹೇಳುವಂತ ಒಂದು ಸ್ಪಷ್ಟವಾದ ಶ್ಲೋಕ ಇದು. ಸೊ ಇಲ್ಲಿ ಅದ್ವೈತಾಚಾರ್ಯರು ಈ ನಾಮದ ಮಹತ್ವ, ಅದರ ಸತ್ಯವನ್ನ ಹೇಳ್ತಾರೆ. ಕಲಿಯುಗದಲ್ಲಿ ಭಗವಂತನ ಈ ಪವಿತ್ರ ನಾಮ ಸಂಕೀರ್ತನೆ ಬಿಟ್ಟು ಬೇರೆ ಯಾವುದೋ ಧರ್ಮ ಪರಿಣಾಮಕಾರಿಯಾದದ್ದಲ್ಲ ಅಂತ ಹೇಳಿ. ಸೊ ನೀವ್ ಏನೇ ಮಾಡಿದ್ರುನು ಅದು ವ್ಯರ್ಥ. ಕೇವಲ ನಾಮ ಸಂಕೀರ್ತನೆಯೇ ಪರಮ ಧರ್ಮ, ಅದೇ ಪರಿಣಾಮಕಾರಿಯಾದದ್ದು ಈ ಕಲಿಯುಗದಲ್ಲಿ ಅಂತ ಹೇಳಿ. ಹಾಗಾಗಿ ಯಾಕೆ ಕಲಿಯುಗದಲ್ಲಿ ಇದು ಪರಿಣಾಮಕಾರಿಯಾದದ್ದಲ್ಲ, ಕಲಿಯುಗದಲ್ಲಿ ಯಾಕೆ ಇದೇ ಪರಿಣಾಮಕಾರಿ, ಬೇರೆ ಯಾವುದು ಕೂಡ ಪರಿಣಾಮಕಾರಿ ಅಲ್ಲ ಅನ್ನೋದು ನಿಮ್ಗೆ ಗೊತ್ತು. ಎಲ್ಲ ಯುಗದಲ್ಲಿ ಒಂದೊಂದು ಧರ್ಮ ಇದೆ. ಒಂದೊಂದು ಧರ್ಮ, ಮತ್ತೆ ಅದರಲ್ಲಿ ಈ ಒಂದು ಇದರಲ್ಲಿ ಕಲಿಯುಗದಲ್ಲಿ ಈ ನಾಮ ಸಂಕೀರ್ತನೆಯ ಧರ್ಮವನ್ನ ಹೇಳಿದ್ರು. ಹಾಗೆ ನೋಡೋದಾದ್ರೆ
ಎರಡು ರೀತಿಯಾದಂತಹ ಒಂದು ವ್ಯತ್ಯಾಸವನ್ನ ನಾವು ಕಾಣ್ತೇವೆ ಈ ಯುಗಗಳಲ್ಲಿ ನೋಡಿದಾಗ. ಅಂದ್ರೆ ಆಯುಷ್ಯದಲ್ಲಾಗಿರ್ಬಹುದು ಅಥವಾ ಆಸುರಿ ವರ್ಗದಲ್ಲಾಗಿರ್ಬಹುದು. ಆಯುಷ್ಯದಲ್ಲಿ ನೋಡಿದಾಗ ಮೊದಲು ಸತ್ಯುಗದಲ್ಲಿ 1,00,000 ಇತ್ತು. ಆಮೇಲೆ ತ್ರೇತಾಯುಗದಲ್ಲಿ ಅದು 10,000 ಆಯ್ತು, 1 ಸೊನ್ನೆ ಕಡಿಮೆ ಆಗಿ. ಮತ್ತೆ ದ್ವಾಪರಯುಗಕ್ಕೆ ಬಂದಾಗ 1,000 ಆಯ್ತು, ಒಂದೊಂದ್ ಸೊನ್ನೆ ಕಡಿಮೆ ಆಯ್ತು. ಆಮೇಲೆ ಕಲಿಯುಗಕ್ಕೆ ಬಂದಾಗ ಮತ್ತೆ 100 ಆಯ್ತು, 100 ಕೂಡ ಇಲ್ಲ ಈಗ, ಮತ್ತೊಂದ್ ಸೊನ್ನೆ ಕಡಿಮೆ ಆಯ್ತು. ಹಾಗೆ ಆಸುರದವ್ರನ್ನ ನೋಡಿದಾಗ ಆಸುರಿಗಳು ಮೊದ್ಲು ಯಾರಿದ್ರು ಸತ್ಯಯುಗದಲ್ಲಿ ಹಿರಣ್ಯಕಶಿಪು ಇದ್ದ. ಆ ಆ ಹಿರಣ್ಯಕಶಿಪು ಹಿರಣಯ್ಯ ಅಂತ ಕರೀತಾರೆ ಅವನ್ಗೆ. ಹಿರಣಯ್ಯ ಅಂದ್ರೆ 4 ಅಕ್ಷರ ಇತ್ತು ಯಾವಾಗ ಸತ್ಯುಗದಲ್ಲಿ. ಆಮೇಲೆ ಅದು ಇದಕ್ಕೆ ಬಂದಾಗ ತ್ರೇತಾಯುಗದಲ್ಲಿ ಬಂದಾಗ ಹಿರಣಯ್ಯ ಅನ್ನುವಂಥದ್ದು 4 ಅಕ್ಷರ ಇರುವಂತಹ ಒಬ್ಬ ಅಸುರ. ಈ ಒಂದು ತ್ರೇತಾಯುಗದಲ್ಲಿ ಬಂದಾಗ 3 ಅಕ್ಷರಗಳಿರುವಂತಹ ರಾವಣ. 4 ಆಯ್ತು, 3 ಆಯ್ತು. ಮತ್ತೆ ದ್ವಾಪರಯುಗದಕ್ಕೆ ಬಂದಾಗ ಯಾರಿದ್ರು ಅಸುರ? ಕಂಸ ಅಲ್ಲ, 2 ಅಕ್ಷರದ ಕಂಸ. ಈಗ ನಾವು ನೋಡ್ತೇವೆ ಕಲಿಯುಗದಲ್ಲಿ ಯಾರ ಅಸುರರು, ಯಾರಾದ್ರೂ ಹೇಳ್ತೀರಾ? ಎಲ್ಲಾರು ಮಾತಾಡಿ. ಯಾವ ಅಕ್ಷರ? ಅಯ್ಯ ಪ್ರಭು. ನಾನು ನಾವೇ ಹಸರು. ಸರಿ ನೋಡಿ. ಹಾಗೆ ಕಲಿಯುಗದಲ್ಲಿ ಕಲಿಯುಗದ ಜನರು ಅಲ್ಪಾಯುಷಿಗಳು. ಮತ್ತೆ ಪ್ರಾಯಣ ಅಲ್ಪಾಯುಷ ಅಥವಾ ನೀವು ಇದರಲ್ಲಿ ಶ್ರೀಮದ್ ಭಾಗವತದಲ್ಲಿ ಬರುತ್ತೆ. ಅಲ್ಪಾಯುಷಿಗಳು, ಅಲ್ಪ ಬುದ್ಧಿಗಳು, ಮತ್ತೆ ಮಂದಮತಿಗಳು. ಹಾಗೆ ನೋಡಿದಾಗ ಯಾಕೆ ಅಲ್ಪ ಬುದ್ಧಿ ಅಂತ ಹೇಳ್ತೀವಂದ್ರೆ, ನಮ್ಗೆ ಮೊದ್ಲಿನ ಹಾಗೆ ತ್ರೇತಾಯುಗದಲ್ಲಿರುವಂತಹ ಯಜ್ಞವನ್ನು ಶುದ್ಧವಾಗಿ ಮಾಡ್ಲಿಕ್ಕೆ ಬರಲ್ಲ, ಧ್ಯಾನವನ್ನು ಕೂಡ ನಿರಂತರವಾಗಿ ಮಾಡ್ಲಿಕ್ಕೆ ಬರಲ್ಲ, ಧ್ಯಾನ ತಪಸ್ಸು ಎಲ್ಲ ನಿರಂತರವಾಗಿ ಮಾಡ್ಲಿಕ್ಕೆ ಬರೋದೇ ಇಲ್ಲ ನಮ್ಗೆ. ಮತ್ತೆ ವೈದಿಕ ವಿಧಾನಗಳು ಏನೇನಿದಾವಲ್ಲ ಆ ಅನುಸರಿಸುವಂತ ಶಕ್ತಿಯನ್ನು ಕೂಡ ನಮಗಿಲ್ಲ. ಅದಕ್ಕಾಗಿ ನೋಡಿ ಎಷ್ಟು ಕರುಣಾಮಯಿ ಭಗವಂತ. ಇಂಥ ಜನ ಹೇಗೆ ಇದಾರೆ ಅಂತ ಇದೊಂದು ಕೊಟ್ಟ ನಾಮ ಸಂಕೀರ್ತನೆ. ಆದ್ರಿಂದ ಭಗವಂತ ಅತ್ಯಂತ ಸರಳವಾದಂತ ಮಾರ್ಗ ನಮ್ಗೆ ಕೊಟ್ಟ ಅಂತ. ಅದೇ ನಾಮಧರ್ಮವನ್ನ ಸ್ಥಾಪಿಸಿದ್ರು ಅಂತ. ಹೀಗೆ ಈ ಕಲಿಯುಗದಲ್ಲಿ ಕೃಷ್ಣನು ಇನ್ನೊಂದು ಪದ ಇದೆ ನೋಡಿ ಇಲ್ಲಿ, ಕಲಿಕಾಲೆ ಕೈಛೆ ಹಬೆ ಕೃಷ್ಣ ಅವತಾರ. ಪ್ರಶ್ನೆ ಕೇಳ್ತಾ ಇದ್ದಾರೆ ಅಲ್ಲಿ, ಕೈಛೆ ಹಬೆ ನೋಡಿ ಕೊನೆಗಿದೆ. ಈ ಯುಗದಲ್ಲಿ ಭಗವಂತನ ಒಂದು ಅವತಾರವಾಗಿ ಹೇಗೆ ಕಾಣಿಸ್ಕೊಳ್ತಾನೆ ಅಂತ ಹೇಳಿ. ಇದೊಂದು ಶ್ಲೋಕದ 2ನೇ ಭಾಗ. ಇದು ಒಂದು ಗಂಭೀರವಾದ ಪ್ರಶ್ನೆ ಅಂತ ಹೇಳ್ಬೋದು. ಈ ಕಲಿಯುಗದಲ್ಲಿ ಕೃಷ್ಣನು ಅವತಾರವಾಗಿ ಹೇಗೆ ಕಾಣಿಸ್ಕೊಳ್ತಾನೆ, ಹೇಗೆ ಬರ್ಬಹುದು ಅಂತ ಹೇಳಿ. ಹಿಂದೆ ಎಲ್ಲ ನೋಡಿದಾಗ ಅವನು ರಾಜ ಆಗಿದ್ದ, ಒಂದು ಒಳ್ಳೆ ಕುಟುಂಬದಲ್ಲಿ, ಅವನ ಒಂದು ವಂಶದಲ್ಲಿ ಜನ್ಮವೆತ್ತಿ ಬಂದಿದ್ದ. ಈಗೂ ಬಂದಿಲ್ಲ ಅಂತ ಇಲ್ಲ, ಆದ್ರೆ ಹೇಗೆ ಕಾಣಿಸ್ಕೊಳ್ತಾನೆ ಅನ್ನೋಂಥ ಪ್ರಶ್ನೆ ಅವಾಗ ಅದ್ವೈತಾಚಾರ್ಯರು ಹೇಳ್ತಾರೆ. ಕಾರಣ ಈ ಹಿಂದಿನ ಯುಗಗಳಲ್ಲಿ ಈಗ ಹೇಳ್ದ ಹಾಗೆ ರಾಜ, ಋಷಿ ಮತ್ತು ವೀರರಾಗಿ ಬಂದ, ಧರ್ಮವನ್ನ ಸ್ಥಾಪಿಸಿದ. ಆದ್ರೆ ಈ ಕಲಿಯುಗದಲ್ಲಿ ಧರ್ಮವೇ ನಾಮ ಸಂಕೀರ್ತನೆ. ಆದ್ರಿಂದ ಭಗವಂತ ಈ ಬಾರಿ ತನ್ನ ಶಕ್ತಿ ತೋರಿಸ್ಲಿಕ್ಕೆ, ಆಯುಧವನ್ನ ಉಪಯೋಗಿಸ್ಲಿಕ್ಕೆ ರಾಮ ಇದ್ದಾಗ, ಹೀಗೆ ಮತ್ತೆ ಐಶ್ವರ್ಯವನ್ನ ತೋರಿಸ್ಲಿಕ್ಕೆ ಕೃಷ್ಣನಾಗಿ ಬಂದಾಗ ಹಾಗೆ ಇಲ್ಲ, ತೋರಿಸ್ಲಿಕ್ಕೆ ಬಂದಿಲ್ಲ. ಸ್ವತಃ ಭಕ್ತನಾಗಿ ಬಂದ ನೋಡಿ, ಭಕ್ತನಾಗಿ ಬಂದ. ವ್ಯತ್ಯಾಸ ಎಷ್ಟಿದೆ ನೋಡಿ. ಭಕ್ತನಾಗಿ ಬಂದು ನಾಮ ಸಂಕೀರ್ತನ ಆಚರಿಸಿ ಜಗತ್ತಿಗೆ ತೋರಿಸಿದ ಅಂತ ಹೇಳಿ. ನಮ್ಗೆ ಏನ್ ಅರ್ಥ ಆಗತ್ತೆ ಈ ಒಂದು ಶ್ಲೋಕದಿಂದ ಅಂತಂದ್ರೆ, ಈ ಕಲಿಯುಗದ ಒಂದು ಏಕೈಕ ಧರ್ಮ ಯಾವುದು? ನಾಮ ಸಂಕೀರ್ತನೆ ಅಂತ ಗೊತ್ತಾಗುತ್ತೆ. ಮತ್ತೆ ಕಲಿಯುಗದಲ್ಲಿ ಭಗವಂತನ ಏಕೈಕ ಅವತಾರ ಯಾವುದು? ಅದು ಭಕ್ತನ ರೂಪ. ಹಾಗಾಗಿ ಅದು ಚೆನ್ನ ಅವತಾರ ಕೂಡ ನಿಗೂಢವಾಗಿರುವಂತದ್ದು ಭಕ್ತನ ರೂಪ. ಅದೇ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭು. ಆಮೇಲೆ ಭಗವಂತ ಬಂದು ನಾಮವನ್ನ ಜಪಿಸೋದು ಹೇಗೆ ಅನ್ನೋದನ್ನು, ಒಂದು ನಿಮಿಷ, ನಾಮವನ್ನ ಜಪಿಸೋದು ಹೇಗೆ ಅನ್ನೋದನ್ನ ಅವರು ಸ್ವತಃ ಜಪಿಸಿ ತೋರಿಸಿರುವಂತದ್ದು ನೋಡಿ. ತಮ್ಮ ಹೆಸರನ್ನ ತಾವೇ ಜಪಿಸಿ ನಮ್ಗೆ ತೋರಿಸಿರುವಂತದ್ದು ಅಂತ. ಹರೇ ಕೃಷ್ಣ. ಒಂದ್ ನಿಮಿಷ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 3 101ನೇ ಶ್ಲೋಕ. ಶುದ್ಧ ಭಾವೆ ಕರಿಬಾ ಕೃಷ್ಣೇರ ಆರಾಧನಾ ನಿರಂತರ ಸದೈನ್ಯೇ ಕರಿಬ ನಿವೇದನ. ಶುದ್ಧ ಭಾವೆ ಕರಿಬ ಕೃಷ್ಣೇರ ಆರಾಧನಾ ನಿರಂತರ ಸದೈನ್ಯೇ ಕರಿಬ ನಿವೇದನ. ರಿಪೀಟ್ ಮಾಡಿ.
ಶುದ್ಧ ಭಾವೆ ಕರಿಬ ಕೃಷ್ಣೇರ ಆರಾಧನಾ ನಿರಂತರ ಸದಯೇ ನಿವೇದನ. ಕೃಷ್ಣ. ನಿರ್ಮಲಾ ಮಾತಾಜಿ, ಪಾರ್ವತಮ್ಮ ಮಾತಾಜಿ. ಪಾರ್ವತಮ್ಮ ಮಾತಾಜಿ, ನಿರ್ಮಲಾ ಮಾತಾಜಿ, ಪದ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಶ್ಲೋಕ 101. ಶುದ್ಧ ಭಾವೇ ಕರೀಬ ಕೃಷ್ಣೇರ ಆರಾಧನಾ ನಿರಂತರ ಸದೈನ್ಯೇ ಕರೀಬ ನಿವೇದನ. ರವಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶುದ್ಧ ಭಾವೆ ಕರೀಬ ಕೃಷ್ಣೇರ ಆರಾಧನಾ ನಿರಂತರ ಸದೈನ್ಯೇ ಕರೀಬ ನಿವೇದನ. ಹರೇ ತಾರಾ ಕೃಷ್ಣ. ಮಾತಾಜಿ, ತಾರಾವಿ. ಶ್ಲೋಕ ಶಬ್ದಾರ್ಥ ಅನುವಾದ ಓದಿ ಮಾತಾಜಿ. ತಾರಾವಿ. ಇಲ್ಲ ಬಿಡ್ರಿ ಮಾತಾಜಿ. ಓಕೆ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಶ್ಲೋಕ ಕೃಷ್ಣ. 101. ಶುದ್ಧ ಭಾವೇ ಕರೀಬ ಕೃಷ್ಣೇರ ಆರಾಧನಾ ನಿರಂತರ ಸದೈನ್ಯ ಕರೀಬ ನಿವೇದನ. ಶುದ್ಧ ಭಾವೇ ಮನಸ್ಸಿನ ಪರಿಶುದ್ಧ ಸ್ಥಿತಿಯಲ್ಲಿ ಕರೀಬ ನಾನು ಮಾಡುತ್ತೇನೆ ಕೃಷ್ಣೇರ ಪ್ರಭು ಕೃಷ್ಣನ ಆರಾಧನಾ ಪೂಜೆ ನಿರಂತರ ಒಂದೇ ಸಮನೆ ಸಾಧೇನ್ಯೆ ನಮ್ರವಾಗಿ ಕರೀಬ ನಾನು ಮಾಡುತ್ತೇನೆ ನಿವೇದನ ಬೇಡಿಕೆಯನ್ನು. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನಾನು ಪರಿಶುದ್ಧ ಮನಸ್ಥಿತಿಯಿಂದ ಕೃಷ್ಣನನ್ನು ಆರಾಧಿಸುತ್ತೇನೆ. ನಾನು ಸಂಪೂರ್ಣ ನಮ್ರತೆಯಿಂದ ಸತತವಾಗಿ ಅವನನ್ನು ಪ್ರಾರ್ಥಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಈ ಒಂದು 101 ಶ್ಲೋಕದಲ್ಲಿ ಅದ್ವೈತ ಆಚಾರ್ಯರ ಒಂದು ಹೃದಯದಲ್ಲಿ ಇರುವಂತಹ ಭಾವನೆಗಳು ಹೇಗಿತ್ತು, ಅವರ ಭಕ್ತಿ ವಿಧಾನ ಹೇಗಿತ್ತು ಅನ್ನೋದನ್ನ ತಿಳಿಸ್ತಾರೆ. ಈ ಭಗವಂತನನ್ನ ಕರೆಯುವ ಮಾರ್ಗ ನೋಡಿದಾಗ ಶಕ್ತಿ, ಯಜ್ಞ, ಈ ಧ್ಯಾನ, ತಪಸ್ಸು, ಜ್ಞಾನ ಇವೆಲ್ಲವೂ ಕೂಡ ಬೇಕಾಗಿಲ್ಲ. ಬದಲಾಗಿ ಬೇಕಾಗಿರೋದು ಶುದ್ಧ ಭಾವ. ಅದನ್ನ ಆಯ್ಕೆ ಮಾಡ್ಕೊಂಡ್ರು ಯಾರು? ಅದ್ವೈತ ಆಚಾರ್ಯರು. ಶುದ್ಧ ಭಾವ ಮತ್ತೆ ನಮ್ರತೆ. ಮತ್ ಇಲ್ಲಿ ಶ್ಲೋಕದಲ್ಲಿ ಮೊದಲ ಚರಣದಲ್ಲಿ ಶುದ್ಧ ಭಾವೇ ಕರೀಬ ಕೃಷ್ಣೇರ ಆರಾಧನಾ. ನೋಡಿ, ಶುದ್ಧ ಭಾವದ ಅರ್ಥವನ್ನ ಹೇಳ್ತಾರೆ ಈ ಶ್ಲೋಕದಲ್ಲಿ. ಶುದ್ಧ ಭಾವ ಅಂದ್ರೆ ಏನು? ಸ್ವಾರ್ಥರಹಿತವಾದಂತಹ ಒಂದು ಮನಸ್ಸು. ಈ ಭೌತಿಕವಾದಂತಹ ಲಾಭ ಆಗಿರ್ಬೋದು, ಮೋಕ್ಷ, 5 ತರದ ಮೋಕ್ಷಗಳೇನಿದೆಯಲ್ಲ ಅದನ್ನ ಬಯಸದೇ ಇರುವಂತದ್ದು, ಯೋಗ ಸಿದ್ಧಿಗಳ ಅಷ್ಟ ಸಿದ್ಧಿಗಳ ಒಂದು ಬಯಕೆ ಇಲ್ಲದೆ ಇರುವಂತದ್ದು, ಮತ್ತೆ ಯಾವಾಗ್ಲೂ ಕೂಡ ನಾನು ಭಗವಂತನ ಸೇವಕ ಅನ್ನುವಂತಹ ಒಂದು ನಮ್ರತೆ, ಅದೇ ನನ್ನ ನಿಜವಾದ ಗುರುತು ಅಂತ ತಿಳ್ಕೊಳ್ಳುವನು. ಸೊ ಇವೆಲ್ಲವೂ ಕೂಡ ಉತ್ತಮ ಭಕ್ತಿಯ ಲಕ್ಷಣಗಳು ಅಂತ ಹೇಳಿ ಕರೀತಾರೆ. ಈ ಉತ್ತಮ ಭಕ್ತಿಯ ಲಕ್ಷಣಗಳನ್ನ ಇದೆ ನೋಡಿ. ಶುದ್ಧ ಭಾವೇ ಕರೀಬ ಕೃಷ್ಣರ ಆರಾಧನಾ. ಶುದ್ಧ ಭಾವ ಇದ್ರೆ ಮಾತ್ರ ಕೃಷ್ಣನ ಆರಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಈ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಉತ್ತಮ ಭಕ್ತಿಯ ಲಕ್ಷಣಗಳು ಇವೆಲ್ಲವೂ ಕೂಡ. ಉತ್ತಮ ಭಕ್ತಿ ಯಾವುದು ಅನ್ನೋದನ್ನ ನಾವು ಭಕ್ತಿ ಸಂಸಿಂಧುನಲ್ಲಿ ಕೂಡ ನೋಡಿದ್ದೇವೆ. ಇದು ಮೊದಲೇ ಅಧ್ಯಾಯದ 11ನೇ ಶ್ಲೋಕ ಇದೆ ಅನ್ಸುತ್ತೆ, 11 ಅನ್ಸುತ್ತೆ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದ್ಯನಾವೃತಂ ಅನ್ಶೋಲೇನ ಕೃಷ್ಣಾನು ಶೀಲನಂ ಭಕ್ತಿ ರುಚ್ಯತೆ. ಅಂದ್ರೆ ಈ ಅನ್ಯ ಅಭಿಲಾಷೆಗಳನ್ನ ಬಿಟ್ಟು, ಅಂದ್ರೆ ಈ ಸ್ವಾರ್ಥ ಕರ್ಮಗಳನ್ನ ಎಲ್ಲವನ್ನ ಶೂನ್ಯವನ್ನಾಗಿ ಮಾಡಿ ಜ್ಞಾನ ಕರ್ಮಾದಿನಾವೃತಂ, ಜ್ಞಾನ ಕರ್ಮಗಳನ್ನ ಅನಾವೃತವನ್ನಾಗಿ ಮಾಡಿ ಅಥವಾ ಬಿಟ್ಟು ಅನುಕೂಲೇನ ಕೃಷ್ಣನಿಗೆ ಅನುಕೂಲಕರವಾದ ಒಂದು ಭಕ್ತಿಯಲ್ಲಿ ತೊಡಗುವುದೇ ಭಕ್ತಿಯ ಒಂದು ವ್ಯಾಖ್ಯಾನ ಅಂತ ಹೇಳಿ ಶ್ರೀಲರೂಪ ಗೋಸ್ವಾಮಿ ಅವರು ಕೊಟ್ಟಿರುವಂತದ್ದು ಅನ್ಯಾಭಿಲಾಷದ ಶೂನ್ಯ. ಮತ್ತೆ 2ನೇ ಚರಣದಲ್ಲಿ ಏನಿದೆ? ನಿರಂತರ ಸದೈನ್ಯೇ ಕರಿವ ನಿವೇದನ. ದೈನ್ಯತೆ ಕುರಿತಾಗಿ ಹೇಳ್ತಾರೆ ನೋಡಿ ಇಲ್ಲಿ. ದೈನ್ಯತೆಯ ಮಹತ್ವ ಎಲ್ಲಿದೆ? ಅದೇ ಸದೈನ್ಯ ಹೋಯ್ತದ್ದು. ಸದೈನ್ಯ ನಮ್ರವಾಗಿರುವಂತದ್ದು. ಸದೈನ್ಯ ಅಂತಂದ್ರೆ ಇಲ್ಲಿ ನಾವು ಯಾವಾಗ ನಮ್ರರಾಗಿರ್ತೀವೋ ಅವಾಗ ನಾವು ಶರಣಾಗ್ತೇವೆ. ಸೊ ಒಂದು ರೀತಿಯಿಂದ ಇದು ಸಂಪೂರ್ಣ ಶರಣಾಗತಿ ಕೂಡ ಅಂತೇವೆ. ಸಂಪೂರ್ಣ ಶರಣಾಗತಿ ಹೇಗಿರುತ್ತೆ? ನಾನೇನು ಅಲ್ಲ, ನಾನೇನೇನು ಅಲ್ಲ, ನಾನ್ ತುಂಬಾನೇ ಕನಿಷ್ಠ, ನೀನೇ ಎಲ್ಲವೂ ಕೂಡ ಅನ್ನುವಂಥ ಮನೋಭಾವ. ಮತ್ತೆ ಯಾವಾಗ್ಲೂ ಕೂಡ ಭಗವಂತನ ಒಂದು ಕರುಣೆಯ ಮೇಲೆ ಪೂರ್ಣವಾಗಿ ಅವಲಂಬ ಆಗಿರುವಂಥದ್ದು.
ಕರುಣೆ ನಮಗ್ ಭಗವಂತ ಎಷ್ಟೆಲ್ಲ ಕೊಟ್ಟಿದ್ದಾನೆ. ಮತ್ತೆ ನಮ್ಮನ್ನ ಕಾಪಾಡ್ತಾನೆ ಅನ್ನುವಂಥ ಒಂದು ಇದು ಕೂಡ ವಿಶ್ವಾಸ ಕೂಡ ಇರುವಂತದ್ದು, ಅವನ ಮೇಲೆ ಅವಲಂಬನೆ ಇರುವಂತದ್ದು. ಇದೇ ದೈನ್ಯತಾ ಭಾವ ಅಂತ ಹೇಳಿ. ಹೀಗೆ ಈ ದೈನ್ಯವೇ ಭಗವಂತನ ಹೃದಯವನ್ನ ಕರಗಿಸಿತ್ತು ಅಂತ ಹೇಳಿ ಅವತಾರ ಎತ್ತಿ ಬರ್ಲಿಕ್ಕೆ ಕಾರಣವಾಯಿತು. ಚೈತನ್ಯ ಚರಿತಾಮೃತದಲ್ಲಿ ಚೈತನ್ಯ ಮಹಾಪ್ರಭುಗಳೇ ಹೇಳ್ತಾರೆ, ಈ ಒಂದು ಈ ಚೈತನ್ಯ ಚರಿತಾಮೃತದ ಅಂತ್ಯದಲ್ಲಿ ಕೂಡ ಬರುವಂತದ್ದು ಈ ಶಿಕ್ಷಾಷ್ಟಕಂನಲ್ಲಿ ಏನಿದೆಯಲ್ಲ, ಅದೇ 20ನೇ ಒಂದು ಅಧ್ಯಾಯದಲ್ಲಿ ಬರುತ್ತೆ. ತೃಣಾದಪಿ ಸುನಿಚೇನ ತರೂರಪಿ ಸಹಿಷ್ಣು ನಾಮಾನಿ ನಮಾನದೇನ ಕೀರ್ತನೀಯ ಸದಾರಿ ಅಂತ. ಅಂದ್ರೆ ತುಂಬಾ ವಿನಮ್ರವಾಗಿ ಮತ್ತೆ ಸಹಿಷ್ಣು ಆಗಿ, ಗೌರವವನ್ನು ಕೂಡ ಬೇಡದೆ ಏನ್ ಮಾಡೋದು, ಎಲ್ಲರಿಗೂ ಕೂಡ ಗೌರವ ನೀಡೋದು. ಗೌರವವನ್ನ ನಾವು ನನ್ಗೆ ಕೊಡು ಅಂತ ಹೇಳಂಗಿಲ್ಲ, ನಾವು ಅವ್ರಿಗೆ ಗೌರವನ ಕೊಡೋದು. ನಿರಂತರವಾಗಿ ಹರಿನಾಮನ್ನ, ಅಂತವ್ನು ಯಾರು ಇರ್ತಾನೋ ಅಂತ ವ್ಯಕ್ತಿ ನಿರಂತರವಾಗಿ ಹರಿನಾಮವನ್ನ ಕೀರ್ತನೆಯನ್ನ ಮಾಡಬಲ್ಲ. ಕೀರ್ತನೀಯ ಸದಾ ಹರಿಹಿ, ಅಂತವ್ರು ಮಾತ್ರ ನಿರಂತರವಾಗಿ ಹರಿನಾಮ ಸಂಕೀರ್ತನೆಯನ್ನ ಮಾಡಬಹುದಂತೆ. ಇಲ್ಲಂತಂದ್ರೆ ಅವ್ರು ಮಾಡಿದ್ರು ಅದ್ರ ಒಂದು ಪ್ರಯೋಜನ ಇಲ್ಲಂತೆ. ಸೊ ಈ ದೈನ್ಯ ಏನ ತೋರಿಸುತ್ತೆ, ದೈನ್ಯತಾ ಭಾವ, ನಾಮ ಸಂಕೀರ್ತನೆ ಒಂದು ನಿಜವಾದ ಆಧಾರ ಅಂತ. ಅಂದ್ರೆ ಸದೈನ್ಯ ನಮ್ರತೆಯೇ ನಾಮ ಸಂಕೀರ್ತನೆಯ ಒಂದು ನಿಜವಾದ ಆಧಾರ ಅಂತ ನಾವು ತಿಳ್ಕೊಳ್ಬಹುದು. ಸರಿ, ಇದ್ರ ಒಂದು ಏನು ನಾವು ಇದನ್ನ ತಿಳ್ಕೊಳ್ಬಹುದು ಅಂದ್ರೆ, ಭಗವಂತ ಬರ್ಬೇಕು ಅಂದ್ರೆ, ಅವನ ಒಂದು ಕರುಣೆ ನಮ್ಮ ಮೇಲೆ ಬರ್ಬೇಕು ಅಂದ್ರೆ ಏನಿರ್ಬೇಕು ನಮ್ಮಲ್ಲಿ? ಒಂದು ಶುದ್ಧ ಭಾವ ಇರ್ಬೇಕು, ದೈನ್ಯತೆ ಇರ್ಬೇಕು ಅನ್ನೋದು ಗೊತ್ತಾಯ್ತು. ಶುದ್ಧ ಭಾವ 1ನೇ ಚರಣದಲ್ಲಿ, 2ನೇ ಚರಣದಲ್ಲಿ ಸದೈನ್ಯ ಅಂತ ಹೇಳಿದೆ. ಮತ್ತೆ ಅದ್ವೈತಾಚಾರ್ಯರ ಪ್ರಾರ್ಥನೆ ಕೂಡಿತ್ತು, ಶುದ್ಧ ಭಾವದಿಂದ ಕೂಡಿತ್ತು, ಸದೈನ್ಯದಿಂದ ಕೂಡಿತ್ತು. ಹಾಗಾಗಿ ಅವರ ಅವತಾರಕ್ಕೆ ಕಾರಣ ಆಯ್ತು. ಮತ್ತೆ ಭಗವಂತನನ್ನ ಆಕರ್ಷಿಸ್ಲಿಕ್ಕೆ ಇರುವಂತ ಮಾರ್ಗ ಏನು ಅಂತ ಗೊತ್ತಾಯ್ತು ನೋಡಿ ಈ ಶ್ಲೋಕದಿಂದ. ಒಂದು ಶುದ್ಧ ಭಕ್ತಿ ಮತ್ತೆ ವಿನಮ್ರತೆ, ಶುದ್ಧ ಭಾವ ಮತ್ತೆ ವಿನಮ್ರತೆ ಅನ್ನೋದು ಗೊತ್ತಾಯ್ತು. ಹೀಗೆ ಈ ಒಂದು ಭಗವಂತನನ್ನ ಕರೀಲಿಕ್ಕೆ ನಮ್ಗೆ ಯಾವುದೇ ಶಕ್ತಿ ಬೇಡ, ಕೇವಲ ಒಂದು ಶುದ್ಧ ಹೃದಯ ಸಾಕು ಅಂತ ಇಲ್ಲಿ ನಮ್ಗೆ ತಿಳಿಸ್ತಾರೆ ಅದ್ವೈತಾಚಾರ್ಯರು. ನೆಕ್ಸ್ಟ್ ಹೋಗೋಣ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 3 102ನೇ ಶ್ಲೋಕ. ಆನಿಯ ಕೃಷ್ಣೇರೇ ಕರೋಂ ಕೀರ್ತನ ಸಂಚಾರ ತಬೆ ಸೆ ಅದ್ವೈತ ನಾಮ ಸಫಲ ಆಮಾರ. ಆನಿಯ ಕೃಷ್ಣೇರೇ ಕರೋಂ ಕೀರ್ತನ ಸಂಚಾರ ತಬೆ ಸೆ ಅದ್ವೈತ ನಾಮ ಸಫಲ ಆಮಾರ. ಆಮಾರ ಆನಿಯ ಕೃಷ್ಣೇರೆ ಕರೋ ಕೀರ್ತನ ಸಂಚಾರ ತಬೆ ಸೆ ಅದ್ವೈತ ನಾಮ ಸಫಲ ಆಮಾರ. ರೀನಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 102. ಆನಿಯ ಕೃಷ್ಣೇರೆ ಕರೋ ಕೀರ್ತನ ಸಂಚಾರ ತಬೆ ಸೆ ಅದ್ವೈತ ನಾಮ ಸಫಲ ಆಮಾರ. ಮಾತಾಜಿ ವರ್ಡ್ ಮೀನಿಂಗ್ ಓದೋದಾ? ಇಲ್ಲ, ಅದು ಮತ್ತೆ ಮಾತಾಜಿ. ಹರೇ ಕೃಷ್ಣ. ರೇಣುಕಾ JR. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ್ಸ್ ಮಾತಾಜಿ. ಪ್ರಣಾಮ್. ಅನುವಾದ ಓದ್ಬೇಕಾ ಮಾತಾಜಿ? ಅಲ್ಲ, ಇದನ್ನು ಓದಿ ಫಸ್ಟ್. ಇದು ಓದಿ ಮತ್ತೆ ಅನುವಾದ ಓದಿ ಎಲ್ಲ. ಮಾತಾಜಿ. ಹರೇ ಕೃಷ್ಣ. ಆನಿಯ ಕೃಷ್ಣೇರ ಕರೋ ಕೀರ್ತನೀಯ ಸಂಚಾರ ತಬೆ ಹೇ ಅದ್ವೈತ ನಾಮ ಸಫಲ ಅಮಾರ. ಅನುವಾದ: ಕೃಷ್ಣನನ್ನು ಪವಿತ್ರ ನಾಮ ಪಠಣದ ಆಂದೋಲನ. ಭಾವಾರ್ಥ ಓದಿ, ಇದು ಓದಿ ಮಾತಾಜಿ. ವರ್ಡ್ ಬೈ ವರ್ಡ್. ಪ್ರತಿಪದದ ಅರ್ಥ. ಅನುವಾದ. ಭಾವಾರ್ಥ ಬೇಡವಾ ಮಾತಾಜಿ? ಮತ್ತೆ ಓದಿ, ಇದನ್ನು ಓದಿ ಫಸ್ಟ್. ಅಣಿಯ ತರುವಾಗ ಕೃಷ್ಣರೇ, ಪ್ರಭು ಕೃಷ್ಣನು, ಕರೋಜ್ ನಾನು ಗೈಯುವೆ, ಕೀರ್ತನೆಯ ಪವಿತ್ರ ನಾಮಾವಳಿಯ ಪಠಣ, ಸಂಚಾರ ಆಗಮನ, ತಬೆ ಅಂದು, ಸೆ ಅದು, ಅದ್ವೈತ ತತ್ವವು, ನಾಮ ಹೆಸರು, ಸ ಫಲ ಪರಿಪೂರ್ಣವಾಯಿತು, ಅಮರ ನನ್ನ. ಅನುವಾದ: ಕೃಷ್ಣನನ್ನು ಪವಿತ್ರ ನಾಮದ ಪಠಣದ ಆಂದೋಲನವನ್ನು ಆರಂಭಿಸಲು ನಾನು ಮನವೊಲಿಸಬಲ್ಲನಾದರೆ ನನ್ನ ಹೆಸರು ಅದ್ವೈತ ಎಂಬುದು ಸರಿಯಾದದ್ದು ಎನ್ನಿಸುತ್ತದೆ. ಓದಿ ಮಾತಾಜಿ. ಭಾವಾರ್ಥ. ಮಾತಾಜಿ. ಭಾವಾರ್ಥ:
ಅದ್ವೈತಿ ಇಲ್ಲದ ಮಾಯವಾದಿ ತತ್ವಜ್ಞಾನಿಯು ಭಗವಂತನ ತಾನು ಅಭಿನ್ನನೆಂದು ತಪ್ಪಾಗಿ ಭಾವಿಸುತ್ತಾ ಅದ್ವೈತ ಪ್ರಭುವಿನ ತರಹ ಭಗವಂತನನ್ನು ಕರೆಯಲು ಅಸಮರ್ಥನಾಗುತ್ತಾನೆ. ಅದ್ವೈತ ಪ್ರಭುವು ದೇವರಿಂದ ಅಭಿನ್ನ ಆದರೂ ದೇವರೊಂದಿಗಿನ ಅವರ ಸಂಬಂಧದಲ್ಲಿ ಆತನು ದೇವರೊಂದಿಗೆ ವಿಲೀನನಾಗುವುದಿಲ್ಲ. ಆದರೆ ದೇವರ ಸ್ವಾಂಶ ಭಾಗವಾಗಿ ಆತನಿಗೆ ಶಾಶ್ವತ ಸೇವೆಯನ್ನು ಸಲ್ಲಿಸುತ್ತಾರೆ. ಮಾಯವಾದಿಗಳಿಗೆ ಇದು ವಿಚಾರಣೀಯವೆನಿಸುವುದಿಲ್ಲ, ಏಕೆಂದರೆ ಅವರು ಕೇವಲ ಐಹಿಕ ಇಂದ್ರಿಯ ಅನುಭವದ ಸ್ವರೂಪದಲ್ಲಿ ಆಲೋಚಿಸುತ್ತಾರೆ. ಆದ್ದರಿಂದ ಅದ್ವೈತವು ಒಬ್ಬ ವ್ಯಕ್ತಿಯ ಪ್ರತ್ಯೇಕ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುವುದು ಅಗತ್ಯವೆನಿಸುವಂತೆ ಮಾಡುತ್ತದೆ. ಈ ಶ್ಲೋಕದಿಂದ ಒಂದಂಶ ಸ್ಪಷ್ಟ ಆಗುತ್ತದೆ. ಅದ್ವೈತ ಪ್ರಭುವು ಅವರ ಪ್ರತ್ಯೇಕ ವ್ಯಕ್ತಿತ್ವವನ್ನು ಉಳಿಸಿಕೊಂಡಿದ್ದರೂ ಭಗವಂತನಿಂದ ಅಭಿನ್ನರು ಎಂಬುದು. ಶ್ರೀ ಚೈತನ್ಯ ಮಹಾಪ್ರಭುಗಳು ಬೋಧಿಸಿದ್ದು ಅಕಲ್ಪನೀಯ ವೇದಾಂತವನ್ನು ಅದೇ ಸಮಯದಲ್ಲಿ ಭಗವಂತನೊಂದಿಗೆ ತದಾಮ್ಯಾತ್ಯ ಏಕತೆಯನ್ನು ಆಗಿದ್ದು ಅದರಿಂದ ಬೇರೆಯಾಗಿರುವ ಸ್ಥಿತಿಯನ್ನು ವಿಚಾರಣೀಯ ದ್ವೈತ ಹಾಗೂ ಅದ್ವೈತ ಇವೆರಡೂ ಅಸಂಪೂರ್ಣ ಬುದ್ಧಿಯ ಇವು ದಿವ್ಯತೆ ತಲುಪಲು ಶಕ್ತವಲ್ಲ, ಏಕೆಂದರೆ ವಿಚಾರ ಶಕ್ತಿಯನ್ನು ಮೀರಿದ ಉತ್ಕೃಷ್ಟವಾದದ್ದು ಎಂಬುದು ಪರಿಮಿತಿಯ ಶಕ್ತಿಯ ಭಾವನೆಯನ್ನು ಮೀರಿದ್ದುದು. ಹೀಗಿದ್ದರೂ ಶ್ರೀ ಅದ್ವೈತ ಪ್ರಭುಗಳು ಕಾರ್ಯಗಳು ಅಕಲ್ಪನೀಯ, ಅದ್ವೈತ ಸುಸ್ಪಷ್ಟದ ಆದ ಪ್ರಮಾಣವನ್ನು ನೀಡುತ್ತದೆ. ಆದ್ದರಿಂದ ಯಾರು ಶ್ರೀ ಅದ್ವೈತ ಪ್ರಭುಗಳಲ್ಲಿ ಶರಣಾಗುವರೋ ಅವರು ಅವಿಚಾರಣೀಯ ಏಕಕಾಲಿಕ ದ್ವೈತ ಮತ್ತು ಅದ್ವೈತ ತತ್ವವನ್ನು ಸುಲಭವಾಗಿ ಅನುಸರಿಸಬಹುದಾಗಿದೆ. ತಪ್ಪಾಗಿದ್ರೆ ಕ್ಷಮೆ ಇರಲಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಶ್ಲೋಕದಲ್ಲಿ ಈ ಅದ್ವೈತ ಆಚಾರ್ಯರು ಯಾವ ತತ್ವವನ್ನ ಆಧಾರವನ್ನಾಗಿ ಮಾಡ್ಕೊಂಡ್ರು ಅಂತ ತಿಳಿಸ್ತಾರೆ. ಅಲ್ಲಿ ಆ ತತ್ವ ಅಂತಂದ್ರೆ ಚೈತನ್ಯ ತತ್ವ ಅಲ್ಲ, ನಾಮ ಸಂಕೀರ್ತನೆ ತತ್ವ. ಮತ್ತೆ ಜೊತೆಗೆ ಒಂದು ಮುಂದೆ ಇಲ್ಲಿ ಹೇಳ್ತಾರೆ ನೋಡಿ ಶ್ಲೋಕದಲ್ಲಿ, ಅದು ಅದ್ವೈತ ನಾಮ ಸಫಲಾಮಾರ, ಅದ್ವೈತ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಆ ಒಂದು ಶಬ್ದ ನೋಡಿದಾಗ ಅಚಿಂತ್ಯ ಭೇದ ತತ್ವವನ್ನ ನಾವು ನೋಡ್ತೇವೆ. ಹಾಗಾಗಿ ಚೈತನ್ಯ ತತ್ವ ಅಂತ ಹೇಳ್ತಾರೆ. ಚೈತನ್ಯ ತತ್ವದ ಒಂದು ತಾತ್ವಿಕವಾದಂತ ಆಧಾರ ಏನಿದೆ ಅನ್ನೋದನ್ನ ಸೂಕ್ಷ್ಮವಾಗಿ ನಾವು ಗಮನಿಸಬಹುದು ಇಲ್ಲಿ. ಮತ್ತೆ ಚೈತನ್ಯ ಮಹಾಪ್ರಭುಗಳ ಒಂದು ಅಚಿಂತ್ಯ ಭೇದ ತತ್ವವನ್ನು ಕೂಡ ಇಲ್ಲಿ ನಾವು ಎರಡನೇ ಒಂದು ಚರಣದಲ್ಲಿ, ಶ್ಲೋಕದ 2ನೇ ಚರಣದಲ್ಲಿ ನಾವು ಗಮನಿಸಬಹುದು. ಮೊದಲನೇ ಚರಣವನ್ನ ನೋಡೋಣ ಏನ್ ಹೇಳ್ತಾರೆ ಅಂತ ಹೇಳಿ. ಈ ಅನುವಾದದಲ್ಲಿ ಕೃಷ್ಣ ಪವಿತ್ರ ನಾಮದ ಪಠಣದ ಆಂದೋಲನವನ್ನ ಆರಂಭಿಸಲು ನಾನು ಮನವೊಲಿಸಬಲ್ಲೆನಾದ್ರೂ ನನ್ನ ಹೆಸರು ಅದ್ವೈತ ಎಂಬುದು ಸರಿಯಾದದು ಎನ್ನಿಸುತ್ತದೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅದು ಯಾಕೆ ಅನ್ನೋದನ್ನ ನಾವು ನೋಡೋಣ. ಫಸ್ಟ್ ಚರಣದಲ್ಲಿ ಆಣಿಯ ಕೃಷ್ಣೇರೇ ಕರೋ ಕೀರ್ತನ ಸಂಚಾರ ಅಂತ, ಅಂದ್ರೆ ಅದ್ವೈತಾಚಾರ್ಯರು ಒಂದು ಸಂಕಲ್ಪ ಹೇಳ್ತಾ ಇದ್ದಾರೆ ಇಲ್ಲಿ. ಅವ್ರೇನ್ ಸಂಕಲ್ಪ, ಏಕೈಕ ಸಂಕಲ್ಪ ಇತ್ತು ಅವ್ರದ್ದು. ಒಂದು ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆ ಸ್ಥಾಪನೆ ಹೇಗ್ ಮಾಡ್ಬೇಕು, ಆಣಿಯ ಕೃಷ್ಣೇರೇ ಕರೋನ್ ಕೀರ್ತನ ಸಂಚಾರ, ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆ ಸ್ಥಾಪನೆ ಹೇಗ್ ಮಾಡ್ಬೇಕು, ಮತ್ತೆ ಭಗವಂತನನ್ನೇ ನಾವು ಬರ್ಲಿಕ್ಕೆ ಹೇಳಿ ಅವನ ಮುಖಾಂತರನೇ ಈ ನಾಮ ಸಂಕೀರ್ತಿಯನ್ನ ಧರ್ಮವನ್ನ ಜಗತ್ತಿಗೆ ಕೊಡೋದು. ಇವು ಎರಡು ಅವರದ್ದು ಮುಖ್ಯವಾದಂತಹ ಸಂಕಲ್ಪಗಳಾಗಿತ್ತು. ಹಾಗಾಗಿ ಇದು ಒಂದು ಸಾಮಾನ್ಯ ಭಕ್ತಿ ಅಲ್ಲ. ಹಾಗಾಗಿ ಇದಕ್ಕೆ ಏನಂತ ಕರೀತಾರೆ, ಒಂದು ಪರಮ ದಯೆಯ ಒಂದು ಅವತಾರದ ಪ್ರೇರಣೆ ಅಂತ ಕೂಡ ಹೇಳ್ಬೋದು. ಇಲ್ಲಿ ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ, ಕೃಷ್ಣಾವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೆ ಸಂಕೀರ್ತನ ಪ್ರಾಯೈಹಿ ಯಜಂತೆ ಹಿ ಸುಮೇಧಸ ಅಂತ ಹೇಳಿ. ಅಂದ್ರೆ ಕಲಿಯುಗದಲ್ಲಿ ಕೃಷ್ಣ ತನ್ನ ನಾಮವನ್ನ ಸಂಕೀರ್ತಿಸುವ ರೂಪದಲ್ಲಿ ಅವತರಿಸಿ ಬರ್ತಾನೆ ಅಂತ ಹೇಳಿ. ಅದೇ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ತನ್ನ ನಾಮವನ್ನೇ ತಾನೇ ಸಂಕೀರ್ತಿಸಿಕೊಳ್ಳುವಂಥದ್ದು ಅಂತ. ಹೀಗೆ ಅದ್ವೈತಾಚಾರ್ಯರ್ ಏನ್ ಮಾಡ್ತಾರೆ, ಇದೇ ಅವತಾರವನ್ನ ಆಹ್ವಾನಿಸ್ಲಿಕ್ಕೆ ಏನ್ ಮಾಡ್ತಾರೆ, ಶುದ್ಧ ಭಕ್ತಿ ಮತ್ತೆ ದೈನ್ಯತೆ, ಹಿಂದೆ ಶ್ಲೋಕ ಹೇಳಿದ್ರು ಸದೈನ್ಯ ಅಂತ ಹೇಳಿ, ಸದೈನ್ಯದಿಂದ ಮತ್ತೆ ಶುದ್ಧ ಭಕ್ತಿಯಿಂದ ಪ್ರಯತ್ನಿಸಿದ್ರು ಅನ್ನೋದನ್ನ ನಾವು ಇಲ್ಲಿ ನೋಡ್ತೇವೆ. ಅದೇ ಕೀರ್ತನ ಸಂಚಾರ ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ 2ನೇ ಚರಣದಲ್ಲಿ ತಬೇಸೆ ಅದ್ವೈತ ನಾಮ ಸಫಲ ಅಮಾರ
ಅಂತ. ಅಂದ್ರೆ ಅದ್ವೈತ ಅನ್ನುವಂತ ಒಂದು ಹೆಸರಿನ ತತ್ವ ಏನು ಅಂತ ಹೇಳಿ ನಾವು ಅಂತೇವೆ ಇಲ್ಲಿ. ಅದ್ವೈತ, ಅದ್ವೈತ ಅಂದ್ರೆ ಭಗವಂತನಿಂದ ಬೇರೆ ಅಲ್ಲ ಅಂತ ನಾವು ಅನ್ಕೊಳ್ತೇವೆ. ಅದ್ವೈತ ಅದ್ವಿತೀಯ ಅಂತ ಹೇಳಿ ಅಂದ್ರೆ ಬೇರೆ ಅಲ್ಲ, ಒಂದೇ ಅಂತ ಅರ್ಥ, ಇದ್ರ ಅರ್ಥ ಕೊಡುತ್ತೆ. ಆದ್ರೆ ಇಲ್ಲಿ ಎರಡು ತರನಾದಂತ ಅರ್ಥವನ್ನ ನಾವು ತಿಳ್ಕೊಬಹುದು. ಆ ಇದು ತುಂಬಾ ಸಲಿ ಶ್ರೀಲ ಪ್ರಭುಪಾದರು ಕೂಡ ತಿಳಿಸಿದ್ದಾರೆ. ಈ ಅದ್ವೈತದ ಕುರಿತಾಗಿ ಹೇಳ್ತಾ ಇರುವಂತದ್ದು ಮಾಯಾವಾದದ ಅದ್ವೈತ ಅಲ್ಲ. ಮಾಯಾವಾದದ ಅದ್ವೈತಗಳ ಜೊತೆಗೆ ಇದನ್ನ ಗೊಂದಲ ಮಾಡ್ಕೊಳ್ಬೇಡಿ ಅಂತ ಹೇಳುವಂಥದ್ದು. ಹಾಗಾದ್ರೆ ವ್ಯತ್ಯಾಸ ಏನು? ಮಾಯಾವಾದ ಅದ್ವೈತ ಮತ್ತೆ ಈ ಏನು ಅಚಿಂತ್ಯ ಭೇದ ಅಂತ ಹೇಳ್ತೀವಲ್ಲ, ಅದು ಅದ್ವೈತಾನೆ, ಇದು ಅದ್ವೈತಾನೆ. ಅಚಿಂತ್ಯ ಭೇದ ಅಂತ ಹೇಳಿ ಚೈತನ್ಯ ಮಹಾಪ್ರಭುಗಳು ಆ ತತ್ವವನ್ನ ತತ್ವದ ಒಂದು ಹೊಸ ಪರಿಕಲ್ಪನೆಯನ್ನು ಕೊಟ್ಟಿರುವಂತದ್ದು. ಮಾಯಾವಾದ ಅದ್ವೈತ ಮತ್ತೆ ಭಕ್ತಿ ದರ್ಶನದ ಅದ್ವೈತ ಅಂತ ಕೂಡ ಕರೀತಾರೆ, ಅಥವಾ ಅಚಿಂತ್ಯ ಭೇದ ಅಂತ ಹೇಳ್ತಾರೆ. ಮಾಯಾವಾದದ ಅದ್ವೈತ ಅಂದ್ರೆ ಏನು? ಈ ಜೀವಿ ಮತ್ತೆ ಭಗವಂತ ಒಂದೇ ಅಂತ ಹೇಳುವಂಥದ್ದು, ನಾನೇ ಭಗವಂತ ಅಂತ ಹೇಳುವಂಥದ್ದು. ಮತ್ತೆ ಇಲ್ಲಿ ಸೇವೆಗೆ ಜಾಗ ಇರಲ್ಲ ಮಾಯಾವಾದದಲ್ಲಿ. ನಾ ಮಾಡೋದೇನೆ ಸತ್ಯ ಅಂತ ಹೇಳ್ತಾ ಇರುವಂಥದ್ದು, ನಾನೇ ದೇವ್ರು ಅಂತ ಹೇಳ್ತಾ ಇರುವಂಥದ್ದು. ಹೀಗೆ ಮಾಯಾವಾದದ ಅದ್ವೈತ ಹೇಳುತ್ತೆ. ಆದ್ರೆ ಭಕ್ತ ದರ್ಶನದ ಅದ್ವೈತ ಏನ್ ಹೇಳುತ್ತೆ? ಅಚಿಂತ್ಯ, ಚಿಂತನೆಗೆ ಸಿಗದೇ ಇರುವಂಥದ್ದು, ಅಭೇದ, ಭೇದನೂ ಇದೆ ಅಭೇದನೂ ಇದೆ. ಶ್ರೀಲ ಪ್ರಭುಪಾದ ಹೇಳಿರುವಂತದ್ದು ಭೇದ ಅಂತಂದ್ರೆ ಏನು? ಭೇದ ಅಂದ್ರೆ ವ್ಯತ್ಯಾಸ. ಜೀವಿಗೂ ಮತ್ತೆ ಆತ್ಮನಿಗೂ ಪರಮಾತ್ಮನಿಗೂ ಇರುವಂತ ವ್ಯತ್ಯಾಸ ಏನಂತ ಕರಿತೇವೆ? ಭೇದ. ಏನ್ ಭೇದ ಇದೆ? ನಾವೀಗ ಏನ್ ತಿಳ್ಕೊಂಡಿದ್ದೇವೆ? ಗುಣಮಟ್ಟದಲ್ಲಿ ಭೇದ ಇದೆ ಅಂತ ಅನ್ಕೊಂಡಿದ್ದೇವೆ. ಭಗವಂತ ಸಂಪೂರ್ಣನಾಗಿರುವಂತವನು, ಷಡೈಶ್ವರ್ಯಗಳಿಂದ ಕೂಡಿರುವಂತವನು. ಅದ್ರಲ್ಲಿ ನಮಗೂ ಕೂಡ ಷಡೈಶ್ವರ್ಯಗಳಿದೆ, ಆದ್ರೆ ಅಪರಿಪೂರ್ಣವಾಗಿರುವಂಥವು ಅಂತ ಹೇಳಿ ಅಲ್ಲಿ ಭೇದವನ್ನ ಕಾಣ್ತೇವೆ ನಾವು. ಅಂದ್ರೆ ಎದರಲ್ಲಿ? ಈ ಗುಣದಲ್ಲಿ ಒಂದೇ ಇದೆ. ಭೇದ ಎಲ್ಲಿ ಕಾಣ್ತೇವೆ? ಪ್ರಮಾಣದಲ್ಲಿ. ಕ್ಷಮಿಸಿ, ಭೇದ ಎಲ್ಲಿ ಕಾಣ್ತೇವೆ ನಾವು? ಪ್ರಮಾಣದಲ್ಲಿ ಕಾಣ್ತೇವೆ, ಪರಿಮಾಣದಲ್ಲಿ ನಾವು ಕಾಣ್ತೇವೆ, ಕ್ವಾಂಟಿಟಿನಲ್ಲಿ ನಾವು ಕಾಣ್ತೇವೆ. ಶ್ರೀಲ ಪ್ರಭುಪಾದರು ಕೊಡುವಂತ ಸಾದೃಶ್ಯ ನೋಡೋದಾದ್ರೆ, ಒಂದು ಸಮುದ್ರದಲ್ಲಿರುವಂತ ಒಂದು ಹನಿ ನೀರನ್ನ ತೆಗೆದುಕೊಂಡು ಉಪ್ಪಿರುತ್ತೆ, ಮತ್ತೆ ಸಮುದ್ರದಲ್ಲಿರುವಂತಹ ನೀರು ಕೂಡ ರುಚಿಯೇ ಉಪ್ಪಿರುತ್ತೆ, ಗುಣ ಒಂದೇ ಉಪ್ಪು. ಆದ್ರೆ ಪ್ರಮಾಣ ಸಮುದ್ರ ಕ್ಕೂ ಮತ್ತೆ ಒಂದ್ ಹನಿಗೂ ಕೂಡ, ಒಂದ್ ಹನಿ ಮತ್ತೆ ಸಮುದ್ರಕ್ಕೆ ನಾವು ಹೋಲಿಸ್ಲಿಕ್ಕೆ ಆಗಲ್ಲ ಅಲ್ಲ. ಒಂದು ಹನಿ ಕೇವಲ ಅಂಶ ಮಾತ್ರ ಅಂತ ಹೇಳಿ. ಹೀಗೆ ಇಲ್ಲಿ ಅಭೇದ ಹೇಳುತ್ತೆ, ಅಭೇದ. ಅಭೇದ ಗುಣಮಟ್ಟಕ್ಕೆ ಅಥವಾ ಕ್ವಾಲಿಟಿಗೆ ಸಂಬಂಧಪಟ್ಟ ಹಾಗೆ ಅಭೇದ. ಭೇದ ಅಂತಂದ್ರೆ ಈ ಪರಿಮಾಣದಲ್ಲಿ, ಪ್ರಮಾಣದಲ್ಲಿ ಅಂತ ನಾವು ಅನ್ಕೊಳ್ತೇವೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಮತ್ತೆ ಆತ್ಮ ಭಗವಂತನ ಶಕ್ತಿ. ಏಕಕಾಲದಲ್ಲಿ ಇದ್ದಾನೆ, ಏಕಕಾಲದಲ್ಲಿ ಭಿನ್ನಾನು ಕೂಡ ಅಭಿನ್ನಾನು ಕೂಡ, ಏಕಕಾಲದಲ್ಲಿ ಭೇದಾನು ಇದೆ ಅಭೇದಾನು ಇದೆ, ಅಟ್ ಅ ಟೈಮ್. ಮತ್ತೆ ಇನ್ನೊಂದು ಏನು ನಾವು ಅದ್ವೈತ ಅಂತ ಹೇಳಲಿಕ್ಕೆ, ಅದ್ವೈತ ಅಂದ್ರೆ ಇಲ್ಲಿ ಅಚಿಂತ ಭೇದ ತತ್ವದಲ್ಲಿ ತಗೊಳ್ಳೋದೇನು? ಅಭೇದ ಅನ್ನೋದೇ ಅದ್ವೈತ, ಅಭೇದ ಅನ್ನೋದೇ ಅದ್ವೈತ. ಅದು ಫಿಲಾಸಫಿ ಮತ್ತೆ ಬೇರೆ ಕಡೆಯಿಂದ ಬಂದಿರುವಂತದ್ದು, ಎರಡೂ ಕೂಡ ಅದ್ರ ಚರ್ಚೆಗೆ ಬೇಡ. ಏಕಕಾಲದ ಭಿನ್ನ ಅಭಿನ್ನ. ಮತ್ತೆ ಈ ಅದ್ವೈತ ಅನ್ನೋದ್ರ ಅರ್ಥ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಶಾಶ್ವತವಾದಂತ ಸೇವಾ ಭಾವ ಹೊಂದಿರುವಂತ ಒಂದು ಸಂಬಂಧವನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಅದ್ವೈತ ಆಚಾರ್ಯರು ಭಗವಂತನ ಅವಿಭಾಜ್ಯ ಅಂಗ ಅಲ್ಲ, ಅವರಿಂದಾನೇ ಅವತರಿಸಿ ಬಂದಿರುವಂತದ್ದು, ಅದಕ್ಕಾಗಿ ಬಂದಿರುವಂತದ್ದು, ಅವಿಭಾಜ್ಯ ಅಂಗರಾಗಿದ್ರು. ಮತ್ತೆ ಆದ್ರೂ ಅವಿಭಾಜ್ಯ ಅಂಗರಾಗಿ ನಾನೇ ಭಗವಂತ ಅಂತ ಹೇಳಲಿಲ್ಲ. ಏನ್ ಹೇಳಿದ್ರು? ಶಾಶ್ವತ ದಾಸ್ಯ ಭಾವದಲ್ಲಿ ಅವರು ಸೇವೆನ ಸಲ್ಲಿಸ್ತಾ ಇದ್ರು ಅಂತ. ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮಮೇವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಅಂತ ಹೇಳಿ. ಜೀವ ಭಗವಂತನ ಒಂದು ಶಾಶ್ವತ ಅಂಶ ಅಂತ ಹೇಳಿ. ಅಂದ್ರೆ ಇದು ಶಾಶ್ವತ ಅಂಶ ಆಗಿರೋದ್ರಿಂದ ಅಭೇದ ಅಂತ ಸೂಚಿಸುತ್ತೆ, ಅದ್ವೈತ ಅಂತ ಸೂಚಿಸುತ್ತೆ. ಆದ್ರೆ ಸೇವಾಭಾವ ಭೇದವನ್ನ ಉಳಿಸುತ್ತೆ ಅನ್ನೋದನ್ನ ಹೇಳ್ತಾರೆ. ಭಗವಂತನ ಶಾಶ್ವತ ಅಂಶ ಅದು ಅಭೇದ, ಸೇವಾಭಾವ ಭೇದ. ಯಾಕೆ? ನಾವು ಭಗವಂತನಿಗೆ ಸೇವೆ ಕೊಡ್ತೇವೆ, ಅದಕ್ಕಾಗಿ ಭೇದವನ್ನು ಉಳಿಸುತ್ತೆ. ಮತ್ತೆ ಇನ್ನೊಂದು ಈ ಚೈತನ್ಯರದ್ದು ನೋಡಿದಾಗ ಅಚಿಂತ್ಯ ಭೇದ ತತ್ವದಲ್ಲಿ ಅಚಿಂತ್ಯವಾಗಿ ಒಂದೇ, ಅಚಿಂತ್ಯವಾಗಿ ವಿಭಿನ್ನ ಅಂತ ಇಲ್ಲಿ ಹೇಳ್ತಾರೆ. ಅಚಿಂತ್ಯ ಭೇದ ತತ್ವ ವೇದಾಂತ ಸಾರ, ಮತ್ತೆ ಮುಂದೆ ಚೈತನ್ಯ ಚರಿತಾಮೃತ ಆದಿಯಲ್ಲಿ, ಇದು ನೀವು 2ನೇ ಅಧ್ಯಾಯದಲ್ಲಿ ನೀವು ನೋಡಿದಿರ ಅನ್ಕೊಳ್ತೇನೆ. ವೇದಾಂತದ ಸಾರವೇ ಅಚಿಂತ್ಯ ಭೇದ ತತ್ವ ಅಂತ ಅಲ್ಲಿ ತಿಳಿಸಿದ್ದಾರೆ. ಅದ್ವೈತ ಆಚಾರ್ಯರ ಜೀವನ ಈ ತತ್ವದ ಒಂದು ಜೀವಂತ ಉದಾಹರಣೆ ಅಂತ ಹೇಳ್ತೇವೆ. ಹಾಗಾಗಿ ಅವರಿಗೆ ಅದ್ವೈತ ಯಾಕೆ ಅವಾಗ್ಲೇನೆ ಆ ಹೆಸರು ಬರ್ಲಿಕ್ಕೆ ಕಾರಣ,
ಅದ್ವೈತ ಅಂತ ನಾವು ಹೇಳಿಕೆ ಅದ್ವೈತರು ಕೂಡ ತಮ್ಮ ಕರುಣೆಯ ಮೂಲಕ ಅಲ್ಲಿರುವಂತಹ ಜನರನ್ನ ಅವರು ಭಕ್ತಿಯ ಹಾದಿಗೆ ದೈನ್ಯತೆ ಹಾದಿಗೆ ತರಲಿಕ್ಕೆ ಪ್ರಯತ್ನವನ್ನ ಪಟ್ರು. ಹಾಗೆ ಭಗವಂತನು ಇಳಿದು ಬಂದಾಗ ಅದ್ವೈತಾಚಾರ್ಯರು ಕೂಡ ಭಕ್ತರಾಗಿದ್ರು, ಮತ್ತೆ ಜೊತೆಗೆ ಚೈತನ್ಯ ಮಹಾಪ್ರಭುಗಳು ಕೂಡ ಭಕ್ತರಾಗಿದ್ರು. ಆ ಒಂದು ರೀತಿಯಿಂದ ನೋಡಿದಾಗ ಕೊನೆಗೆ ಇಲ್ಲಿ ಹೇಳ್ತಾರೆ, ಬಯಸೆ ಅದ್ವೈತ ನಾಮ ಸಫಲ ಅಮಾರ. ಅವಾಗ ಹೇಳ್ತಾರೆ ಎಂಡಿಗೆ ಏನಂತ, ಈಗ ನನ್ನ ಅದ್ವೈತ ಅನ್ನುವಂತ ಹೆಸರು ಸಫಲ ಆಯ್ತು ಅನ್ಕೊಳ್ತೇನೆ. ಯಾಕಂದ್ರೆ ಅವರು ಭಕ್ತಿ ರೂಪವನ್ನ ತಾಳಿ ಬಂದ್ರಲ್ಲ, ಸೊ ಅಲ್ಲಿ ಅದ್ವಿತೀಯ ಅನ್ನೋದು ಗೊತ್ತಾಗತ್ತೆ. ಬಟ್ ಅದ್ವೈತ ಅಂದ್ರೆ ನಾನು ಭಗವಂತನಿಗೆ ಸಮಾನ ಅನ್ನುವಂತಹ ಅರ್ಥ ಇಲ್ಲಿ ಅಲ್ಲ ಅನ್ನೋದನ್ನು ಹೇಳ್ತಾರೆ. ಒಟ್ಟಾರೆ ಏನಿದ್ರಿಂದ ನಮಗೆ ಅರ್ಥ ಆಗುತ್ತೆ ಅಂದ್ರೆ ಅದ್ವೈತಾಚಾರ್ಯರು ಈ ಒಂದು ಮಾಯವಾದ ಅದ್ವೈತ ಏನಿದೆಯಲ್ಲ, ಆ ಮಾಯವಾದದ ಅದ್ವೈತವಾದಿಗಳು ಇವರ ಅಲ್ಲ ಅನ್ನೋದು ನಮ್ಗಿಲ್ಲಿ ಗೊತ್ತಾಗುತ್ತೆ. ಆಮೇಲೆ ಈ ಕೃಷ್ಣ ಅವತಾರ ಮತ್ತೆ ಹರಿನಾಮ ಸಂಕೀರ್ತನೆ ಅದು ಗುರಿ. ಹಾಗಾಗಿ ಅವರು ಕೂಡ ಭಕ್ತರ ಭಾವದಲ್ಲಿ ಬಂದ್ರು, ಇವರು ಕೂಡ ಭಕ್ತಿ ಭಾವದಲ್ಲಿ ಇದ್ರು. ಹಾಗಾಗಿ ಅದ್ವೈತ ಅನ್ನುವಂತ ಒಂದು ವಿಷಯ ಗೊತ್ತಾಗುತ್ತೆ. ಮತ್ತೆ ಇದು ಭಕ್ತಿ ಸೇವೆಯಿಂದಲೇ ಸಫಲ ಆಗತ್ತೆ ಈ ಒಂದು ಅದ್ವೈತ ಅನ್ನುವಂಥದ್ದು ಗೊತ್ತಾಗುತ್ತೆ. ಹೀಗೆ ಭಗವಂತನಿಗೆ ಶರಣಾಗಿ ಸೇವೆ ಮಾಡುವುದೇ ಒಂದು ನಿಜವಾದ ಅದ್ವೈತ ನಾಮದ ಅರ್ಥ. ಅದ್ವೈತ ನಾಮದ ಒಂದು ಅರ್ಥ. ಶ್ಲೋಕ ನೋಡೋಣ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 3 103ನೇ ಶ್ಲೋಕ. ಕೃಷ್ಣವಶ ಕರಿಬೇನ್ ಪುಂಗ ಆರಾಧನೆ ವಿಚಾರಿತೆ ಏಕ ಶ್ಲೋಕ ಐಲ ತಾಂಗರ್ಮನೆ. ಕೃಷ್ಣವಶ ಕರಿಬೇನ ಪುಂಗ ಆರಾಧನೆ ವಿಚಾರಿತೆ ಏಕ ಶ್ಲೋಕ ಐಲ ಕಾಂಗರ್ಮನೆ. ವಶ ಕರಿಬೇನ ಪೊಂಗ ಆರಾಧನೆ ವಿಚಾರಿತೆ ಏಕ ಶ್ಲೋಕ ಐಲ ತಾಂಗ್ರಮನೆ. ಕೃಷ್ಣ ವಶ ಕರಿಬೇನ ರತ್ನ ಮಾತಾಜಿ ಓದಿ, ಮತ್ತೆ ಅಂಬಿಕಾ ಮಾತಾಜಿ ಓದಿ. ಕೃಷ್ಣ ವಶ ಕರಿಬೇನೆ ಕೋನ್ ಆರಾಧನೆ ವಿಚಾರತೆ ಏಕ ಶ್ಲೋಕ ಐಲಕ ನರಮನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಂಬಿಕಾ ಮಾತಾಜಿ ಓದಿ. ಯಶೋಧ ಮಾತಾಜಿ ಬಿ ಯಶೋಧ ಹರೇ ಕೃಷ್ಣ ಮಾತಾಜಿ ಓದಿ. ಶ್ಲೋಕ 103. ಕೃಷ್ಣವಶ ಕರಿಬೇನ ಕೋ ಆರಾಧನೆ ವಿಚಾರಿತೆ ಏಕ ಶ್ಲೋಕ ಹೈನ ತಾಜ್ ರಮನೆ. ಅನುವಾದ ಓದದ ಮಾತಾಜಿ? ಹೌದು, ವರ್ಡ್ ಬೈ ವರ್ಡ್ ಓದಿ, ಅನುವಾದ ಓದಿ. ಪದಗಳ ಅರ್ಥ. ಕೃಷ್ಣ ಪ್ರಭು, ಕೃಷ್ಣನು ವಶ, ಕರಿಬೇನ ಆರಾಧಿಸು, ಕೋಜ್ ಆರಾಧನೆ ಯಾವ ರೀತಿಯ ಆರಾಧನೆಯಿಂದ ವಿಚಾರಿತೆ ಪರಿಶೀಲಿಸುವಾಗ ಏಕ ಒಂದು ಶ್ಲೋಕ ಶ್ಲೋಕವು ಹಾಹೀಲ ಬಂದಿತು ತಾಜರ ಅವನ ಮನೆ ಮನಸ್ಸಿನಲ್ಲಿ. ಅನುವಾದ ಶೀಲಪ್ರಭುಪಾದರಿಂದ ಶೀಲಪ್ರಭುಪಾದರಿಗೆ ಜಯವಾಗಲಿ. ಕೃಷ್ಣನನ್ನು ಪೂಜೆಯಿಂದ ಹೇಗೆ ಹೋಲಿಸಿಕೊಳ್ಳುವುದು ಎಂಬುದನ್ನು ಆಲೋಚಿಸುತ್ತಿರುವಾಗ ಈ ಕೆಳಗಿನ ಶ್ಲೋಕವು ಆತನ ಮನಸ್ಸಿಗೆ ಮೂಡಿ ಬಂದಿತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಈ ಒಂದು ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅದ್ವೈತ ಆಚಾರ್ಯರು ಯೋಚಿಸ್ತಾ ಇದ್ರಂತೆ ಯಾವ ರೀತಿ ಆರಾಧನೆಯನ್ನ ಮಾಡಿದ್ರೆ ಕೃಷ್ಣನ ಹೃದಯವನ್ನ ವಶಪಡಿಸಿಕೊಳ್ಬಹುದು. ಯಾರು ಡೋರ್ ಕ್ಲೋಸ್ ಮಾಡ್ಕೊಪ್ಪಿ. ಯಾವ ರೀತಿ ಆರಾಧನೆ ಮಾಡಿದ್ರೆ ಕೃಷ್ಣನ ಒಂದು ಹೃದಯವನ್ನ ವಶಪಡಿಸ್ಕೊಳ್ಬಹುದು ಅನ್ನೋದು ಇಲ್ಲಿ ಅದ್ವೈತಾಚಾರ್ಯರು ಯೋಚಿಸ್ತಾ ಇದ್ರಂತೆ. ಈ ಒಂದು ಗಂಭೀರ ಚಿಂತನೆ. ಆ ಒಂದು ಸಮಯದಲ್ಲಿ ಈ ಒಂದು ಮಹತ್ವದ ಶ್ಲೋಕ ಅಂತ ಹೇಳ್ತಾ ನೋಡಿ, ಕೆಳಗಿನ ಶ್ಲೋಕವು ಆತನ ಮನಸ್ಸಿಗೆ ಮೂಡಿ ಬಂದಿತ್ತು ಅಂತ. ಸೊ ಈ ಒಂದು ಮಹತ್ವದ ಶ್ಲೋಕ ಅವರ ಮನಸ್ಸಿನಲ್ಲಿ ಮೂಡಿತ್ತು ಅಥವಾ ಉದಯವಾಯಿತು ಅಂತ ಹೇಳಿ. ಅಂದ್ರೆ ಇದೊಂದು ಅವ್ರ ಕಲ್ಪನೆ ಅಲ್ಲ. ಅಂದ್ರೆ ಮೂಡಿ ಬಂತು ಅಂದ್ರೆ ಕಲ್ಪನೆಯಿಂದ ತಗೊಂಡ್ ಬಂದಿದ್ದಲ್ಲ, ಒಂದು ಶಾಸ್ತ್ರ ಸಿದ್ಧವಾದಂತ ಸತ್ಯ ಗೊತ್ತಾಗುತ್ತೆ. ಯಾಕಂದ್ರೆ ಇಲ್ಲಿ ಫಸ್ಟ್ ಚರಣದಲ್ಲಿ ಕೃಷ್ಣವಶ ಕರಿಬೇನ್
ಅಂದ್ರೆ ಈ ಪದ ಏನ್ ಹೇಳುತ್ತೆ, ಕೃಷ್ಣವಶ ಕರಿಬೇನ್. ಹ ಅಂದ್ರೆ ಕೃಷ್ಣ ಆ ಸರ್ವತಂತ್ರ ಸ್ವತಂತ್ರ, ಸರ್ವಶಕ್ತ, ಯಾರಿಂದಲೂ ಕೂಡ ನಿಯಂತ್ರಿಸಪಡದೆ ಇರೋನು, ಯಾರಿಂದ ಕೂಡ ನಿಯಂತ್ರಿಸ್ಲಿಕ್ಕೆ ಆಗೋದಿಲ್ಲ ಅವನ. ಅಂದ್ರೆ ಈ ತಪಸ್ಸಿನಿಂದ ಅಲ್ಲ, ಯಜ್ಞದಿಂದ ಅಲ್ಲ, ಜ್ಞಾನದಿಂದ ಅಲ್ಲ, ಧಾರ್ಮಿಕ ಒಂದು ಗ್ರಂಥದಲ್ಲಿರುವಂತ ಧಾರ್ಮಿಕ ವೇದಗಳಿರುವಂತಹ ಧಾರ್ಮಿಕ ಕರ್ಮಗಳಿಂದ ಅಲ್ಲ. ಇವ್ ಯಾವ್ದ್ರಿಂದ ಕೂಡ ವಶಪಡಿಸ್ಕೊಳ್ಳಿಕ್ ಆಗೋದಿಲ್ಲ. ಆದ್ರೆ ಭಕ್ತಿ ಮಾತ್ರ ಕೃಷ್ಣನನ್ನ ವಶಪಡಿಸಿಕೊಳ್ಬಹುದು ಅಂತ. ಹೀಗೆ ಭಕ್ತಿ ಒಂದು ಹೃದಯದಿಂದ ಯೋಚಿಸ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಭಕ್ತಿ ಒಂದು ಹೃದಯದಿಂದ ಯೋಚಿಸಿದ್ರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಒಂದು ಕೃಷ್ಣನ ಒಂದು ಪ್ರಕಟ ಹೇಗೆ ಆಗುತ್ತೆ ಅಂತ ಹೇಳಿ. ಹೀಗೆ ಕೃಷ್ಣನನ್ನ ಕರಗಿಸುವಂತ ಕರಗಿಸುವ ಮಾರ್ಗ ಯಾವುದು ಅನ್ನುವಂತ ಪ್ರಶ್ನೆಯಲ್ಲಿ ಹೇಳ್ತಾರೆ. ಭಕ್ತಾತ್ವನನ್ಯ ಶಕ್ಯ ಅಂತ ಹೇಳ್ತಾರೆ. ನಾನು ಕೇವಲ ಶುದ್ಧ ಭಕ್ತಿಯಿಂದಲೇ ತಿಳಿಯಲ್ಪಡ್ತೇನೆ ಅಂತ ಹೇಳಿ ಭಗವಂತನೇ ಹೇಳೋದು. ಹೀಗೆ ನಾನು ಯಾರು ಕೂಡ ವಶಪಡಿಸ್ಕೊಳ್ಲಿಕ್ ಆಗಲ್ಲ, ಭಕ್ತಿಯ ಹೊಂದಿದವರು ಮಾತ್ರ ನನ್ನನ್ನ ಅರಿಬಹುದು, ನನ್ನನ್ನು ವಶಪಡಿಸ್ಕೊಳ್ಬಹುದು ಅನ್ನೋದು ಗೊತ್ತಾಗುತ್ತೆ. ಹೀಗೆ ಈ ಒಂದು ಶ್ಲೋಕದ ಸಾರ ಏನ್ ಹೇಳುತ್ತೆ ಅಂದ್ರೆ, ಕೃಷ್ಣ ಬುದ್ಧಿಯಿಂದ ವಶನ ಆಗೋದಿಲ್ಲ, ನಿಯಂತ್ರಣಕ್ಕೆ ಪಡೋದಿಲ್ಲ, ಭಕ್ತಿಯಿಂದ ಅವನು ವಶನ ಆಗ್ತಾನೆ ಅಂತ. ಮತ್ತೆ ನಿಜವಾದ ಆಚಾರ್ಯ ತನ್ನ ಶಕ್ತಿಯಿಂದ ಅಲ್ಲ, ಕೃಷ್ಣನ ಕೃಪೆಯಿಂದಾನೇ ಅವನನ್ನ ಆಶ್ರಯಿಸ್ತಾನೆ. ಅಂದ್ರೆ ಅದ್ವೈತಾಚಾರ್ಯರು ಕೂಡ ಶಕ್ತಿಯಿಂದ ಅಲ್ಲ, ಭಗವಂತನ ಕೃಪೆಯಿಂದ ಆಶ್ರಯಿಸಿದ್ರು ಅಂತ. ಹೀಗೆ ಈ ಒಂದು ಶಾಸ್ತ್ರ ಸಿದ್ಧ ಅಂತ ಹೇಳಿದ್ವಲ್ಲ, ಏನೀಗ ಶಾಸ್ತ್ರ ಸಿದ್ಧ ಅಂತ ಹೇಳಿ, ಭಕ್ತಿ ಹೃದಯದಲ್ಲಿ ಜಾಗೃತವಾದಾಗ ಕೃಷ್ಣನ ಅವತಾರವನ್ನ ಮಾಡ್ತಾನೆ. ಇದೊಂದು ಕಲ್ಪನೆ ಅಲ್ಲ, ಶಾಸ್ತ್ರ ಸಿದ್ಧ ಭಕ್ತಿ ಅಂತ ಹೇಳಿ ಹೀಗೆ ಅವನು ಅವತರಿಸ್ತಾನೆ ಅನ್ನೋದನ್ನ. ಹೀಗೆ ಭಕ್ತಿ ಇಲ್ಲದೆ ಕೃಷ್ಣನನ್ನ ಕರೀಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಇದ್ರೆ ಕೃಷ್ಣ ತಾನೇ ಬರ್ತಾನೆ, ನಾವು ಕರಿಯೋ ಅವಶ್ಯಕತೆ ಇಲ್ಲ ಅನ್ನೋದು ಕೂಡ ನಮ್ಗೆ ಈ ಶ್ಲೋಕದಿಂದ ಗೊತ್ತಾಗುತ್ತೆ. ಓಕೆ, ಮುಂದಿನ ಶ್ಲೋಕ ಹೋಗೋಣ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 3, 104ನೇ ಶ್ಲೋಕ. ತುಳಸೀದಲ ಮಾತ್ರೇಣ ಜಲಸ್ಯ ಚುಲುಕೇನ ವಾ ವಿಕ್ರೀಣೀತೆ ಸ್ವಂ ಆತ್ಮಾನಂ ಭಕ್ತೇಭ್ಯೋ ಭಕ್ತವತ್ಸಲಃ. ತುಳಸೀದಲ ಮಾತ್ರೇಣ ಜಲಸ್ಯ ಚುಲುಕೇನ ವಾ ವಿಕ್ರೀಣೀತೆ ಸ್ವಮಾತ್ಮಾನಂ ಭಕ್ತೇಭ್ಯೋ ಭಕ್ತವತ್ಸಲಃ. ತುಳಸೀದಲ ಮಾತ್ರೇಣ ಜಲಸ್ಯ ಚುಲುಕೇನ ವಾ ವಿಕ್ರೀಣೀತೆ ಸ್ವಂ ಆತ್ಮಾನಂ ಭಕ್ತೇಭ್ಯೋ ಭಕ್ತವತ್ಸಲಃ. ಪ್ರಿಯಾಂಕಾ ಮಾತಾಜಿ ಶ್ಲೋಕ ಓದ್ತೀರಾ? ರೇಖಾ ಬಂಗೇರ ಮಾತಾಜಿ ಶ್ಲೋಕ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 104. ತುಳಸೀದಲ ಮಾತ್ರೇಣ ಜಲಸ್ಯ ಚುಲುಕೇನ ವಾ ವಿಕ್ರೀಣೀತೆ ಭಕ್ತವತ್ಸಲಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಭವಾನಿ ಮಾತಾಜಿ, ಭವಾನಿ ರಂಗಸ್ವಾಮಿ ಮಾತಾಜಿ ಶ್ಲೋಕ ಅರ್ಥ ಅನುವಾದ ಭಾವಾರ್ಥ ಓದಿ ಮಾತಾಜಿ. ಅವರು ಡ್ಯೂಟಿಯಲ್ಲಿದ್ದಾರೆ. ಡಾಕ್ಟರ್ ಎಂ ಕೃಷ್ಣಮೂರ್ತಿ ಪ್ರಭುಜಿ, ಡಾಕ್ಟರ್ ಎಂ ಕೃಷ್ಣಮೂರ್ತಿ ಪ್ರಭುಜಿ ಓದಿ ಶ್ಲೋಕ ಅರ್ಥ ಭಾವಾರ್ಥ. ಶ್ಲೋಕ 104. ತುಳಸೀದಲ ಮಾತ್ರೇಣ ಜಲಸ್ಯ ಚುಲುಕೇನ ವಾ ವಿಕ್ರೀಣೀತೆ ಸ್ವಂ ಆತ್ಮಾನಂ ಭಕ್ತೇಭ್ಯೋ ಭಕ್ತವತ್ಸಲಃ. ತುಳಸಿ ದಳ ಒಂದು ಪತ್ರದ ಮಾತ್ರದಿಂದ ಜಲಸ್ಯ ನೀರಿನ ಚಲುಕೇನ ಅಂಗೈ ತುಂಬ ವಾ ಮತ್ತು ವಿಕ್ರೀಣೀತೆ ಮಾರುವವನು ಸ್ವಂ ಅವನ ಸ್ವಂತ ಆತ್ಮವನ್ನು ಭಕ್ತೇಭ್ಯೋ ಭಕ್ತರಲ್ಲಿ ಭಕ್ತವತ್ಸಲ ಯಾರು ಭಕ್ತರಿಗೆ ವಾತ್ಸಲ್ಯದಿಂದ ಕಾಣುವನು ಅಂತಹ ಕೃಷ್ಣ. ಅನುವಾದ ಶ್ರೀಲ ಪ್ರಭುವಾದವರಿಗೆ ಜಯವಾಗಿ. ಅನುವಾದ ಶ್ರೀಕೃಷ್ಣ ಯಾರು ತನ್ನ ಭಕ್ತರ ಕಡೆಗೆ ಬಹಳ ವಾತ್ಸಲ್ಯದಿಂದ ಇರುವನೋ ಅಂತಹವನು, ಯಾವ ಭಕ್ತನು ಅವನಿಗೆ ಕೃಷ್ಣನಿಗೆ ಕೇವಲ ಒಂದು ತುಳಸಿ ದಳ ಅಂಗೈ ಜಲ ನೀಡುವನೋ ಅವನಿಗೆ ತನ್ನನ್ನೇ ತಾನು ಮಾರಿಕೊಳ್ಳುತ್ತಾನೆ.
ಭಾವಾರ್ಥ ಈ ಶ್ಲೋಕವು ಗೌತಮಿಯ ತಂತ್ರದಿಂದ ಆರಿಸಿದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ. ಈ ಶ್ಲೋಕದಲ್ಲಿ ನೋಡಿ, ನಾವು ಇವನ್ ಭಗವದ್ಗೀತೆ ಎಲ್ಲರೂ ಕೂಡ ಇದು ಹೇಳ್ತಾರೆ, ಪತ್ರಂ ಪುಷ್ಪಂ ಫಲಂ ತೋಯಂ. ಇಲ್ಲಿ ಕೃಷ್ಣ ವಸ್ತುವಿನಿಂದ ಯಾವುದೇ ವಸ್ತು ಕೊಟ್ಟರು ಅವನು ಕರಗ್ತಾನೆ ಅಂತ ಅಲ್ಲ, ಅವನು ಭಾವದಿಂದ ವಶ ಆಗ್ತಾನೆ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಆ ಭಾವ ಇದ್ರೆ ಭಗವಂತ ತನ್ನನ್ನೇ ತಾನು ಭಕ್ತನಿಗೆ ಅರ್ಪಿಸ್ತಾನೆ. ಹೇಗೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ತುಳಸಿ ದಳ ಮಾತ್ರೇಣ ಜಲಸ್ಯ ಚುಳುಕೆನವ. ತುಳಸಿ ಜಲ, ತುಳಸಿ ಎಲೆ, ತುಳಸಿ ದಳ, ತುಳಸಿ ಎಲೆ, ಒಂದು ಅಂಗೈ ನೀರು, ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಅನುವಾದದಲ್ಲಿ, ಅಂಗೈ ಜಲ ನೀಡುವನು ಅವನಿಗೆ ತನ್ನನ್ನೇ ತಾನು ಮಾರಿಕೊಳ್ತಾನೆ ಅಂತ ಹೇಳಿ. ಒಂದು ಅಂಗೈ ನೀರು ಅರ್ಪಿಸಿದ್ರೂ ಸಹ ಇದು ಒಂದು ಭಕ್ತಿ ಭಾವದ ಮಹಿಮೆ ಅನ್ನೋದು ಗೊತ್ತಾಗುತ್ತೆ. ನಾವೇನೋ ಹೆಚ್ಚು ಕೊಟ್ರೆ ಹೆಚ್ಚು ಕೊಡ್ತಾನೆ, ಬೆಲೆ ಕಟ್ಟಿದ್ರೆ ಮಾತ್ರ ವಸ್ತು ಸಿಗುತ್ತೆ. ಸೊ ಈ ಲೋಕದಲ್ಲಿ ಇದು ಅಪರಿಪೂರ್ಣ. ಸೊ ಭಗವಂತನ ವಿಷಯದಲ್ಲಿ ಇದು ತದ್ವಿರುದ್ಧವಾಗಿದೆ. ಅದಕ್ಕಾಗಿ ಎರಡನೇ ಒಂದು ಚರಣದಲ್ಲಿ ವಿಕ್ರೀಣೀತೆ ಸ್ವಂ ಆತ್ಮಾನಂ ಅಂತ ಇದೆ. ಅಂದ್ರೆ ವಿಕ್ರೀಣೀತೆ ಅಂದ್ರೆ ಮಾರ್ಕೊಳ್ತಾನೆ. ಏನು? ಕೃಷ್ಣ ತನ್ನನ್ನು ತಾನೇ ಮಾರ್ಕೊಳ್ತಾನೆ ಅಂತ. ಯಾರಿಗೆ ಮಾರ್ಕೊಳ್ತಾನೆ? ಇದ್ರ ಅರ್ಥ ಭೌತಿಕವಾದಂತಹ ವ್ಯಾಪಾರ ಅಲ್ಲ, ಇದು ಒಂದು ಪ್ರೇಮದ ವಿನಿಮಯ ಹೇಳ್ತಾ ಇರುವಂತದ್ದು. ಕೃಷ್ಣ ಯಾವುದೇ ವೈಭವೀಕರಣದಿಂದ ಇಲ್ಲ, ಶುದ್ಧ ಭಕ್ತಿಯ ಮುಂದೆ ಅವನು ಸೋತ್ ಹೋಗ್ತಾನೆ ಅಂತ. ಅದಕ್ಕಾಗಿ ಒಂದು ಒಳ್ಳೆ ಹೆಸರು ಭಕ್ತವತ್ಸಲ ಅಂತ ಹೇಳಿ ಹೇಳ್ತಾರೆ. ಭಕ್ತವತ್ಸಲ ಅಂತ ಕರೀತಾರೆ ಅವನನ್ನ. ಅಂದ್ರೆ ಭಕ್ತರನ್ನ ತಾಯಿಯಂತೆ ಪ್ರೀತಿಸುವವನವನು ಭಕ್ತವತ್ಸಲ. ಮತ್ತೆ ತುಳಸಿ ಎಲೆ ಮಹತ್ವವನ್ನು ತಿಳ್ಕೊಳ್ತೇವೆ. ತುಳಸಿ ಸ್ಪರ್ಶವಿಲ್ಲದ ಕೃಷ್ಣ ಯಾವುದೇ ಪೂಜೆಯನ್ನು ಕೂಡ ಸ್ವೀಕರಿಸುವುದಿಲ್ವಂತೆ, ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ. ಹಾಗೆ ತುಳಸಿ ದಳ ನನಗೆ ಅರ್ಪಿಸು ಅಂತ ಹೇಳಿ. ಸೊ ಅದು ಅವನಿಗೆ ಪ್ರಿಯ, ಹಾಗಾಗಿ ಅದನ್ನ ಅವನು ಬಯಸ್ತಾನೆ. ಸೊ ಅದು ಹೇಗಿರ್ಬೇಕು? ನಾವು ಅರ್ಪಿಸಿದಾಗ ಶುದ್ಧ ಭಾವ ಇರ್ಬೇಕು. ಮತ್ತೆ ಒಂದು ಅಂಗೈ ಜಲ ನೀಡುವನು ಅಂತ ಇಲ್ಲಿ ಹೇಳ್ತಾರೆ. ಅಂಗೈ ಜಲ ಪತ್ರಂ ಪುಷ್ಪಂ ಫಲಂ ತೋಯಂ ಅಂದ್ರೆ ಭಕ್ತಿಯಿಂದ ಅರ್ಪಿಸಿದಂತ ಒಂದು ಎಲೆ, ಹೂ, ಹಣ್ಣು, ಮತ್ತೆ ನೀರನ್ನೂ ಕೂಡ ನಾನು ಸ್ವೀಕರಿಸ್ತೇನೆ. ಯಾವ ಭಾವ ಇದ್ದಾಗ? ಭಗವಂತನ ಭಾವ ಅನ್ನಲ್ಲಿದ್ದಾಗ, ಕೃಷ್ಣ ಭಾವ ಇದ್ದಾಗ. ಹಾಗಾಗಿ ಕೃಷ್ಣ ಭಾವಗ್ರಾಹಿ ಜನಾರ್ದನ ಅಂತ ಹೇಳ್ತಾರೆ. ಭಾವವನ್ನ ನೋಡ್ತಾನೆ, ವಸ್ತುವನ್ನ ನೋಡೋದಿಲ್ಲ. ಆ ಭಾವವನ್ನ ನೋಡೋದು. ಆ ಭಾವದಲ್ಲಿ ಏನಿರುತ್ತೆ? ಭಕ್ತನ ವಿನಮ್ರತೆ ಇರುತ್ತೆ, ಭಕ್ತನ ಒಂದು ಸಂಪೂರ್ಣ ಸಮರ್ಪಣೆಯನ್ನ ನಾವು ಕಾಣ್ತೇವೆ, ಶರಣಾಗತಿಯನ್ನ ಕಾಣ್ತೇವೆ. ಹರೇ ಕೃಷ್ಣ. ಈ ಒಂದು ಶ್ಲೋಕದಿಂದ ನಾವು ಏನ್ ಅರ್ಥ ಮಾಡ್ಕೊಳ್ಬಹುದು? ಈ ತುಳಸಿ ಎಲೆ ತುಂಬಾನೇ ಸಣ್ಣದು, ಅಲ್ಲ, ನೀರು ಕೂಡ. ಆದ್ರೆ ಭಕ್ತಿ ಎಷ್ಟು ದೊಡ್ಡದಿದೆ ನೋಡಿ. ಇಷ್ಟು ಕಡಿಮೆ ಬೆಲೆಯಲ್ಲಿ ನಮ್ಗೆ ಅಷ್ಟು ದೊಡ್ಡ ಬೆಲೆನೇ ಕಟ್ಲಿಕ್ಕೆ ಆಗದೆ ಇರುವಂತದ್ದು ಸಿಗುತ್ತೆ ಅಂದ್ರೆ ಭಕ್ತಿ ಎಷ್ಟು ದುಬಾರಿ ಆಗಿರ್ಬೋದು, ಯೋಚನೆ ಮಾಡಿ ಅಲ್ಲ. ಎಷ್ಟು ಚಿಕ್ಕ ವಸ್ತುವಿನಿಂದ ಈ ಜಗತ್ತಿನಲ್ಲಿ ಯಾವ್ದು ಸಿಗೋದಿಲ್ಲ. 1 ರೂಪಾಯಿಗೂ ಕೂಡ ಏನೋ ಬರಲ್ಲ. 10 ರೂಪಾಯಿಗ ಮೌಲ್ಯನೇ ಇಲ್ಲ, ಹಾಗಾಗೋಗಿದೆ ನೋಡಿ. ತುಳಸಿ ಎಲೆಯಿಂದ ಭಗವಂತಾನೇ ಸಿಗ್ತಾನೆ ಅಂತಂದ್ರೆ ಭಕ್ತಿ ಎಷ್ಟು ದೊಡ್ಡದಿರ್ಬೋದು. ಯಾಕಂದ್ರೆ ಭಕ್ತನಿಗೆ ಕೃಷ್ಣ ತನ್ನ ತಾನೇ ಕೊಟ್ಟು ಬಿಡ್ತಾನೆ ಅನ್ನೋದು ಎಷ್ಟು ಚೆನ್ನಾಗಿ ಒಂದು ಶ್ಲೋಕದಿಂದ ಗೊತ್ತಾಗುತ್ತೆ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 3 105 ಮತ್ತೆ 106ನೇ ಶ್ಲೋಕ. ये श्लोकार्थाचार्य करे न विचारण कृष्ण के तुलसी जल देय ये जन तार ऋण शोधिते कृष्ण करे न चिंतन जल तुलसी रसमखिछु घरे नाही धन। ये श्लोकार्थ आचार्य करे न विचारण कृष्ण के तुलसी जल देय ये जन तार ऋण शोधिते कृष्ण करे न चिंतन जल तुलसी रसमखिछु घरे नाही धन।
ये हि श्लोका के तुलसी जल देय तुलसी ये जल हि देय जन ये तार ऋण जन शोधिते कृष्ण तारण शोधिते कृष्ण जल तुलसी रसम धरे नाही धन ಆಯ್ತಾ? ಶ್ರುತಿ ಮಾತಾಜಿ ಶ್ಲೋಕ ಓದಿ ಮತ್ತೆ ಬರೋ ಯಾರು? ಹರೇ ಕೃಷ್ಣ ಮಾತಾಜಿ, ನಾನು ಓದ್ಲಾ ಮಾತಾಜಿ? ಆಯ್ತು, ಓದಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ, ನಾನು ಓದ್ಲಾ ಓದಿ ಮಾತಾಜಿ? ಮಾತಾಜಿ, ಓದಿ. ಶ್ಲೋಕ 105, 106. ये ही श्लोकार्थ आचार्य करे न विचारण कृष्ण के तुलसी जल देय ये ही जन तारारुण शोधिते कृष्ण करे न चिंतन जल तुलसी रसम कीचु घरे नाही धन. हरे कृष्ण माताजी. ಓದಿ, ಅರ್ಥ ಭಾವಾರ್ಥ ಎಲ್ಲ ಓದಿ. ಅರ್ಥ: ಈ ಶ್ಲೋಕದ ಅರ್ಥವು ಆಚಾರ್ಯ ಅದ್ವೈತ ಆಚಾರ್ಯ ಕರೇನ ಮಾಡುತ್ತಾರೆ, ವಿಚಾರಣ ಪರಿಗಣಿಸುತ್ತಾ, ಕೃಷ್ಣನಿಗೆ ತುಳಸಿ ಜಲ ತುಳಸಿ ಮತ್ತು ನೀರು ದೇಯ ಕೊಡುವನು. ಈ ಜನ ಯಾರು ಆ ವ್ಯಕ್ತಿಯೋ, ತಾರ ಅವನಿಗೆ, ಋಣ ಸಾಲ, ಶೋಧಿತೆ ಕೊಡಲು, ಕೃಷ್ಣ ಪ್ರಭು ಕೃಷ್ಣ ಕರೇನ ಮಾಡುತ್ತಾರೆ, ಚಿಂತನ ಆಲೋಚಿಸುತ್ತಾ, ಜಲ ತುಳಸೀರ ಸಮ ನೀರು ಹಾಗೂ ತುಳಸಿಗೆ ಸಮವಾಗಿ, ಕಿಚು ಯಾವುದೇ, ಘರೆ ಮನೆಯಲ್ಲಿ, ನಾಹಿ ಅಲ್ಲಿಲ್ಲ, ಧನ ಐಶ್ವರ್ಯ. ಅನುವಾದ: ಅದ್ವೈತ ಆಚಾರ್ಯರು ಶ್ಲೋಕದ ಅರ್ಥವನ್ನು ಈ ರೀತಿ ಪರ್ಯಾಲೋಚಿಸಿದರು. ಯಾವ ಭಕ್ತನು ಕೃಷ್ಣನಿಗೆ ನೀಡುವ ತುಳಸಿ ಪತ್ರ, ನೀರು ಇವುಗಳ ಋಣವನ್ನು ಮರುಪಾವತಿಸಲು ಯಾವ ಮಾರ್ಗವನ್ನೂ ಮನಗಾಣದೆ ಪ್ರಭು ಕೃಷ್ಣನು ಆಲೋಚಿಸುತ್ತಾನೆ. ಒಂದು ತುಳಸಿ ಪತ್ರ ಹಾಗೂ ನೀರಿಗೆ ಸಮನಾದ ಐಶ್ವರ್ಯವಾವುದು ನನ್ನಲ್ಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅದ್ವೈತಾಚಾರ್ಯರಿಗೆ ಹೇಳ್ತಾರೆ ನೋಡಿ, ಒಂದು ಅವರು ಆಂತರಿಕವಾಗಿ ಯಾವ ತರ ಚಿಂತನೆಗೊಳಗಾಗಿದ್ರು ಅಂತ ಹೇಳಿ ತುಂಬಾ ಸೂಕ್ಷ್ಮವಾಗಿರುವಂತಹ ಒಂದು ವಿಷಯ. ಹಿಂದಿನ ಶ್ಲೋಕದಲ್ಲಿ ತುಳಸಿ ಜಲದ ಶ್ಲೋಕವನ್ನ, ತುಳಸಿ ಜಲ ಶ್ಲೋಕ ಅಂತ ನಾವು ಹೇಳ್ಬೋದು ಹಿಂದೆ. ಅದು ಕೇವಲ ವಾಕ್ಯ ಅಲ್ಲ, ತುಳಸಿ ಮತ್ತೆ ಜಲ ಅಂತ ಹೇಳಿ ಅದೇನೋ ಬರ್ದಿದ್ದಾರೆ, ನಾವು ಓದ್ತಿದ ಇಲ್ಲಿ ಹಾಗಲ್ಲ. ಅದು ಭಗವಂತನ ಒಂದು ಹೃದಯ ಒಳಗೆ ಏನಿದೆ ಅನ್ನುವಂತ ಸತ್ಯ ಇಲ್ಲಿ ಹೇಳ್ತಾರೆ ಅಲ್ಲ. ಆ ಸತ್ಯವನ್ನ ತೋರಿಸಿದ್ರು, ಅವ್ರು ಗ್ರಹಿಸ್ತಾರೆ. ಗ್ರಹಿಸೋದು ಅಂದ್ರೆ ಎಲ್ಲರಿಗೂ ಒಂದೇ ತರ ಗ್ರಹಿಸ್ಲಿಕ್ಕೆ ಆಗಲ್ಲ. ಈಗ ನಾನು ಹೇಳಿರುವಂತ ಅರ್ಥ ಆಗಿರ್ಬೋದು, ಅಥವಾ ನೀವು ಶಿಲ ಪ್ರಪಾದದಲ್ಲಿ ಓದಿರುವಂತ ಒಂದು ಪರ್ಪಟ್ ಆಗಿರ್ಬೋದು, ಪ್ರತಿಯೊಬ್ರು ಬೇರೆ ಬೇರೆ ತರ ತಿಳ್ಕೊಂಡಿರ್ತಾರೆ. ಅದು ಪರ್ಸೀವಿಂಗ್ ಅಂತ ಹೇಳ್ತಾರೆ, ಅದಕ್ಕೆ ಗ್ರಹಿಸೋದು ಅಂತ ಹೇಳಿ. ಎಲ್ಲ ಮಕ್ಕಳು ಒಂದೇ ತರ ಅಂಕಗಳನ್ನ ತಗೊಳ್ಳೋದಿಲ್ಲ. ಯಾಕೆ ಬೇರೆ ಬೇರೆ ಅಂಕ ತಗೊಳ್ತಾರೆ? ಯಾಕಂದ್ರೆ ಅವರು ಬೇರೆ ಬೇರೆ ತರ ಗ್ರಹಿಸಿರ್ತಾರೆ. ಹಾಗೆ ಇಲ್ಲಿ ಅದ್ವೈತ ಆಚಾರ್ಯರು ಗ್ರಹಿಸಿರೋದೇನೋ ನೋಡಿ, ಭಗವಂತನ ಹೃದಯದ ಸತ್ಯವನ್ನೇ ಅವ್ರು ಗ್ರಹಿಸಿದ್ರು. ಏನ್ ಗ್ರಹಿಸಿದ್ರಂದ್ರೆ, ತುಳಸಿ ಎಲೆ ಮತ್ತೆ ನೀರು ಯಾವ ಭಕ್ತ ಅರ್ಪಿಸ್ತಾನೋ ಆ ಭಕ್ತನಿಗೆ ಕೃಷ್ಣ ಋಣಿಯಾಗಿರ್ತಾನೆ ಅನ್ನೋದನ್ನ ಹೇಳ್ತಾರೆ ನೋಡಿ. ಋಣ ಅನ್ನೋದು, ನಾವೆಷ್ಟೋ ಋಣಾನ ಬಂಧದಲ್ಲಿ ಇದ್ದಿದ್ದೇವೆ, ಆದ್ರೆ ಕೃಷ್ಣನೇ ನಮ್ಗೆ ಋಣಿಯಾಗಿರುವಂಥದ್ದು. ಅಂದ್ರೆ ಈ ಋಣ ತೀರಿಸ್ಬೇಕು ಅಂತಂದ್ರೆ ಕೃಷ್ಣನ ಹತ್ರ ಬೇರೆ ಏನೂ ಇಲ್ಲ. ಅಂದ್ರೆ ಕೃಷ್ಣನ ಬಳಿ ಇನ್ನೊಂದು ಸಮಾನ ಸಂಪತ್ತೇ ಇಲ್ಲ ಅಂತ ಹೇಳಿ. ಇದನ್ನ ಯಾರು ಚಿಂತನೆ ಮಾಡಿದ್ರು? ಅದ್ವೈತ ಆಚಾರ್ಯರು ನೋಡಿ. ಕೃಷ್ಣನ ಒಂದು, ಈ ಭಕ್ತನ ಒಂದು ಋಣ ತೀರಿಸ್ಲಿಕ್ಕೆ ಕೃಷ್ಣನ ಬಳಿ ಇನ್ನೊಂದು ಸಮಾನ ಸಂಪತ್ತಿಲ್ಲ ಅನ್ನೋದ್ರ ಕುರಿತಾಗಿ ಅದ್ವೈತ ಆಚಾರ್ಯರು ಚಿಂತಿಸಿದ್ರು. ಮತ್ತೆ ಇಲ್ಲಿ ಹೇಳ್ತಾರೆ 2ನೇ ಚರಣದಲ್ಲಿ, ತುಳಸಿ ಜಲ ದೇಯ ಯೇಜನ ಅಂತ ಹೇಳಿ. ತುಳಸಿ ಜಲ ದೇಯ ಯೇಜನ ಅಂದ್ರೆ ಯಾವ ವ್ಯಕ್ತಿ ಒಂದು ಶುದ್ಧ ಭಾವದಿಂದ ಕೃಷ್ಣನಿಗೆ ಒಂದು ಎಲೆ ತುಳಸಿ, ಒಂದು ಅಂಗೈ ನೀರು ಅರ್ಪಿಸ್ತಾನೋ, ಅವನು ಕೃಷ್ಣನಿಗೆ ಹಣ ಕೊಟ್ಟಿಲ್ಲ, ವಸ್ತು ಕೊಟ್ಟಿಲ್ಲ, ಆದ್ರೆ ಏನ್ ಕೊಟ್ಟಿರ್ತಾನೆ? ಹೃದಯವನ್ನೇ ಕೊಟ್ಟಿರ್ತಾನೆ. ಹಾಗಾಗಿ ಭಗವಂತನಿಗೆ ಇದಕ್ಕಿಂತ ದೊಡ್ಡ ದಾನ ಏನಿದೆ? ಇದೇ ಒಂದು ದೊಡ್ಡ ದಾನ ಅಂತ ಅನ್ನೋದಿಲ್ಲ, ಇದಕ್ಕಿಂತ ಒಂದು ದೊಡ್ಡ ಅರ್ಪಣೆ ಅಂತ ಹೇಳ್ಬೋದು. ಆಮೇಲೆ ಈ 3ನೇ ಒಂದು ಚರಣದಲ್ಲಿ ತಾರಋಣ ಶೋಧಿತೆ ಕೃಷ್ಣ ಕರೇನ ಚಿಂತನ ನೋಡಿ. ತಾರಋಣ ಶೋಧಿತೆ ಕೃಷ್ಣ ಕರೇನ ಚಿಂತನ ಅಂದ್ರೆ ಸಾಮಾನ್ಯವಾಗಿ ಯಾವಾಗ್ಲೂ ನಾವು ಜೀವಿಗಳು ಭಗವಂತನಿಗೆ ಋಣಿಯಾಗಿರ್ತವೆ. ಆಗ್ಲೇ ಹೇಳಿದ್ವಲ್ಲ ಫಸ್ಟ್ ಸ್ಟಾರ್ಟಿಂಗು. ಆದ್ರೆ ಭಗವಂತ ಯಾರಿಗೂ ಕೂಡ ಋಣಿ ಅಲ್ಲ.
ಹಂಗ್ ನೋಡ್ಬೇಕಾದ್ರೆ ಜಗತ್ತಿನ ಯಾರಿಗೂ ಕೂಡ ಏನ್ ಪ್ರಕೃತಿ ಏನೇನೆಲ್ಲ ಅವನು ಈ ಮಹಾವಿಷ್ಣು ಆಗಿ ಏನು ಭೌತಿಕ ಜಗತ್ತನ್ನ ರಚಿಸಲಿಕ್ಕೆ ಒಂದು ವ್ಯವಸ್ಥೆ ಇತ್ತು ಮಹಾವಿಷ್ಣುವಿನ ಪುರುಷಾರ್ಥಗಳಿಂದ, ಅದು ಕೂಡ ಇಲ್ಲ. ಅಂದ್ರೆ ಭಗವಂತ ಯಾರಿಗೂ ಕೂಡ ಋಣಿ ಅಲ್ಲ, ಆದ್ರೆ ಒಬ್ರಿಗೆ ಮಾತ್ರ ಋಣಿ ಇದ್ದಾನೆ. ಒಂದು ಯಾರು ಭಕ್ತಿಯ ಒಂದು ಶಕ್ತಿ ಯಾವಾಗ ಭಕ್ತನಲ್ಲಿ ಇರುತ್ತೋ ಆ ಒಂದು ಋಣಾನೇ ಭಗವಂತನನ್ನ ಬಂದಿಯಾಗಿ ಮಾಡುವಂಥದ್ದು ಅಂತ ಕೃಷ್ಣ ಯೋಚಿಸ್ತಾನೆ. ಈ ಭಕ್ತ ನನಗೆ ಕೃಷ್ಣ ಯೋಚಿಸೋದೇನು, ಈ ಭಕ್ತ ನನಗೆ ಶುದ್ಧ ಭಕ್ತಿಯನ್ನ ಕೊಟ್ಟಿದ್ದಾನೆ, ಅದಕ್ಕೆ ನಾನು ಇವನಿಗೆ ಏನ್ ಕೊಡ್ಲಿ, ಅವನ ಹತ್ರ ಏನೂ ಇಲ್ವಲ್ಲ ಕೊಡ್ಲಿಕ್ಕೆ. ಹಾಗಾಗಿ ಋಣಿ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಆಮೇಲೆ ಕೊನೆಯ ಒಂದು ಚರಣದಲ್ಲಿ ಜಲ ತುಳಸಿ ರಸಮ ಕಿಚು ಖರೆ ನಾಹಿ ಧನ. ನನ್ ಬಳಿ ಅಂದ್ರೆ ಕೃಷ್ಣ ಹೇಳ್ತಾ ಇರುವಂತದ್ದು, ಆ ಕೃಷ್ಣ ಹೇಳೋದನ್ನ ಅದ್ವೈತ ಆಚಾರ್ಯರು ಹೇಳ್ತಾ ಇದ್ದಾರೆ. ನನ್ ಬಳಿ ತುಳಸಿ ಮತ್ತೆ ನೀರಿಗೆ ಸಮನಾದಂತ ಮತ್ತೊಂದು ಸಂಪತ್ತಿಲ್ಲ ಅಂತ ಹೇಳಿ. ತುಳಸಿ ಜಲ ತುಳಸಿ ಸಮ ಕಿಚು ಖರೆ ನಾಹಿ ಧನ. ಈ ಒಂದ್ ನನ್ ಬಳಿ ತುಳಸಿ ಮತ್ತೆ ನೀರಿಗೆ ಸಮನಾದಂತ ಮತ್ತೊಂದು ಸಂಪತ್ತಿಲ್ಲ ಅಂತ ಹೇಳಿ. ಅಂದ್ರೆ ಈ ಸ್ವರ್ಗ ಸಂಪತ್ತು ಕೂಡ ಸಾಲೋದಿಲ್ಲ, ಐಶ್ವರ್ಯ ಅಷ್ಟೇ ಇದ್ರು ಕೂಡ ಸಾಲೋದಿಲ್ಲ, ಮೋಕ್ಷ ಏನೋ ಬಗ್ಗೆ ಮೋಕ್ಷ ಕೂಡ ಸಾಲೋದಿಲ್ಲ. ಅದ್ರಲ್ಲಿ ಒಂದನ್ನ ತೆಗೆದ್ರೆ ಏಕತ್ವಂ, ಅದನ್ನ ಬಿಟ್ಬಿಟ್ರೆ ಉಳಿದ 4 ಮೋಕ್ಷಗಳನ್ನ ನಾವು ಕಾಣ್ತೀವಿ, ಅದು ಕೂಡ ಇಲ್ಲ. ಆದ್ರಿಂದ ಕೃಷ್ಣ ತನ್ನನ್ನೇ ಭಕ್ತನಿಗೆ ಕೊಡ್ತಾನೆ ಅಂತ. ಅವನು ಹಾಗಾಗಿ ನನ್ ಕಡೆ ಏನೂ ಇಲ್ಲ, ನಾನೇ ಬರ್ತೀನಿ ಅಂತ ಹೇಳಿ ಅವನೇ ಸೇವಕನಾಗ್ತಾನೆ. ಅವನೇ ಭಕ್ತನಿಗೆ ಬದ್ಧನಾಗ್ತಾನೆ ಅಂತಾನೆ ಹೇಳ್ಬೋದು. ಹಾಗಾಗಿ ಅವನು ಭಕ್ತನಿಗೆ ಭಗವಂತ ಬಂದಿತ ಅಂತ ಇಲ್ಲಿ ಹೇಳೋದು. ಮತ್ತೆ ಭಗವದ್ಗೀತೆಯಲ್ಲಿ ಯಥಾಮ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಅಂತ, ಯಾವ್ಯಾವ ರೀತಿ ನನ್ನನ್ನು ಪೂಜಿಸ್ತಾರೋ ಆತರ ನಾನು ಅವ್ರಿಗೆ ಫಲವನ್ನ ಕೊಡ್ತೇನೆ ಅಂತ ಹೇಳಿ. ಅಂದ್ರೆ ಸಂಪೂರ್ಣ ಶರಣಾಗತಿ, ತುಳಸಿ ಜಲ ಸಂಪೂರ್ಣ ಶರಣಾಗತಿ ಅಂತ ಹೇಳ್ತೇವೆ. ಅದ್ರ ಸಂಪೂರ್ಣ ಶರಣಾಗತಿ ನಮ್ಮ ಹತ್ರ ಇದ್ರೆ ಅದಕ್ಕೆ ಪ್ರತಿಫಲ ಏನಿದೆ, ಕೃಷ್ಣನೇ ಬರ್ತಾನೆ ನಮ್ ಕಡೆಗೆ ಅಂತ ಹೇಳಿ. ಹೀಗೆ ಅದ್ವೈತಾಚಾರ್ಯರು ಏನ್ ಅರ್ಥ ಮಾಡ್ಕೊಂಡ್ರು ಇಲ್ಲಿ, ಇಂಥ ಭಕ್ತಿಯನ್ನ ನಾನು ಮಾಡಿದ್ರೆ ಕೃಷ್ಣನು ಬರ್ತಾನೆ ಅಂತ ಹೇಳಿ. ನೋಡಿ, ಅವರು ಕೂಡ ಅವನು ಇಳಿಬೇಕು ಅಂತಂದ್ರೆ ಆ ಒಂದು ಭಕ್ತಿಯನ್ನ ಮಾಡಿದ್ರು. ಅದಕ್ಕಾಗಿ ಅವರು ಈ ತುಳಸಿ ಜಲದಿಂದ ಪೂಜೆ, ಜೋರಾಗಿ ಕೃಷ್ಣನ ಹುಂಕಾರ ಅಂತ ಹೇಳಿ ಯಾವಾಗ್ಲೇ ಮೊನ್ನೆ ತರಗತಿ ಕೇಳಿದ್ವಿ ಅದನ್ನ. ಸೊ ಇವೆಲ್ಲೂ ಅವತಾರಕ್ಕೆ ಚೈತನ್ಯ ಮಹಾಪ್ರಭುಗಳ ಅವತಾರ ಕಾರಣ ಆಯ್ತು ಅಂತ. ಓಕೆ, ಇದರಿಂದ ಏನ್ ಅರ್ಥ ಆಗುತ್ತೆ ನಮಗೆ ಅಂದ್ರೆ, ಹಿಂದೆ ಹೇಳಿದ್ನಲ್ಲ ಅದೇ ಒಂದು ಸಾರನ್ನ ತಗೊಳ್ಬಹುದು ನಾವು. ತುಳಸಿ ಮತ್ತೆ ನೀರು ತುಂಬಾನೇ ಚಿಕ್ಕದಾದಂತ ವಸ್ತು, ಸಣ್ಣ ಪ್ರಮಾಣದ ವಸ್ತುಗಳಾಗಿ ನಮ್ಗೆ ಕಾಣಿಸಿದ್ರು ಕೂಡ ಆ ಭಕ್ತಿ ಏನಿದೆಯಲ್ಲ ತುಂಬಾ ದೊಡ್ಡದು, ಅನಂತ ಅಂತ ಹೇಳಿ ತಿಳ್ಕೊಬಹುದು. ಆದ್ರೆ ಈ ಭಕ್ತಿಗೆ ಏನು ಬೆಲೆ, ಈ ವ್ಯಕ್ತಿಗೆ ಇರುವಂತ ಬೆಲೆ ಕೃಷ್ಣನೇ ಅಂತ ಹೇಳಿ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ಭಕ್ತಿಗೆ ಕೃಷ್ಣನೇ ಬೆಲೆ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿದೆ ಮಾತಾಜಿ. ಸಮನಾದ ಐಶ್ವರ್ಯ ಇಲ್ಲ ಅಂದ್ಬಿಟ್ಟಿದೆ. ತುಳಸಿ ಪತ್ರಕ್ಕೆ ನೀರಿಗೆ ಸಮನಾದ ಐಶ್ವರ್ಯ ಯಾವುದು ಇರಲ್ಲ. ಯಾವುದು ಇಲ್ಲ, ಸಂಪತ್ತಿಲ್ಲ, ಸಮನಾದ ಸಂಪತ್ತಿಲ್ಲ. ನಾವು ಸಣ್ಣದು ಅನ್ಕೋತೀವಿ ಅದನ್ನ. ಎಷ್ಟು ಚಿಕ್ಕದು ಅನ್ಕೊಳ್ತೇವೆ ನಾವು. ಗಂಟ್ಲು ಕಟ್ಕೊಂಡ್ ಬರುತ್ತೆ ಮಾತಾಜಿ. ಎಲ್ಲರೂ ಅಟೆಂಡೆನ್ಸ್ ಹಾಕಿ. ಹರೇ ಕೃಷ್ಣ. ಧನ್ಯವಾದಗಳೆಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಧನ್ಯವಾದಗಳು ಮಾತಾಜಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ನಾಳೆ ಸ್ವಲ್ಪ ಬೇಗ ಪ್ರಾರಂಭ ಮಾಡೋಣ, ಒಂದು 5 minutes, ಯಾಕಂದ್ರೆ ನಾಳೆ ಮುಗಿಯುತ್ತೆ ಈ ಅಧ್ಯಾಯ. ಮುಗೀತು ಅಂದ್ರೆ ನೆಕ್ಸ್ಟ್ ವೀಕ್ ಮಾಡೋರಿಗೆ ತುಂಬಾ ಅನುಕೂಲ ಆಗುತ್ತೆ. ಮುಗಿಸೋಣ. 114 ಮಾತ್ರ ಇದೆ, 107 ಮಾಡ್ಬೇಕಲ್ಲ. ಮಾತಾಜಿ 103 ಶ್ಲೋಕದಲ್ಲಿ ಸೆಕೆಂಡ್ ಲೈನ್ ಅಲ್ಲಿ ಒಂದ್ ಸ್ವಲ್ಪ ತೋರಿಸ್ತೀರಾ? ಅದು ಸೆಕೆಂಡ್ 103rd ಶ್ಲೋಕ ಮಾತಾಜಿ. ಸೆಕೆಂಡ್ ಲೈನ್ ಅಲ್ಲಿ. ನಾಗವೇಣಿ ಮಾತಾಜಿ ಇದ್ದೀರಾ ಮಾತಾಜಿ?
ಮಾತಾಜಿ ಇದ್ದಾರಾ ನೀವ್ ಹತ್ರ? ಇದ್ದಾರೆ ಮಾತಾಜಿ, ಇದ್ದಾರೆ. ನಾಗವೇಣಿ ಮಾತಾಜಿ ಫೋನಲ್ಲಿ ಇರ್ಬೋದು ಮಾತಾಜಿ, ಅವ್ರಿಗೆ ಫೋನ್ ಬಂದಿರ್ಬೋದು. ಹರೇ ಕೃಷ್ಣ ಮಾತಾಜಿ, ನಾನು ಇನ್ನೊಂದು ಮೀಟಿಂಗ್ ಅಲ್ಲಿ ಇದ್ದೇನೆ. ಹೌದಾ? 103 ಶ್ಲೋಕ ಏನೋ ನೋಡಿ ಹಾಕ್ತೆ ಕೂತ್ರು. ಮೀಟಿಂಗ್ ಅಲ್ಲಿ ಇದ್ದಾರಂತೆ. ನಾಳೆ ನಾಳೆ ಕೇಳ್ತೀನಿ. ನಾಳೆ ನೋಡೋಣ. ಹಾಕೋಣ, ನಾಳೆ ಅದೇ, ಮಾಡೋಣ. ನಾಳೆ ನೋಡೋಣ. ಇಲ್ಲ ನಿಮ್ಗೆ ಏನ್ ಬೇಕಿತ್ತು ಹೇಳಿ ಮಾತಾಜಿ. ಏನಿಲ್ಲ, ಅದ್ರಲ್ಲಿ ಸೆಕೆಂಡ್ ಲೈನ್ ಅಲ್ಲಿ ಒಂದು ವರ್ಡ್ ನನಗೆ ಜಾಕ್ ನಿಂತ ಅದೇನೋ ಇತ್ತು, ಅದು ಗೊತ್ತಾಗ್ಲಿಲ್ಲ. ಅದಾ ತಾಂಗರ. ಅದು ಕ ವರ್ಗದಲ್ಲಿ ಬರುವಂತದ್ದು. ಕ ಕ ಖ ಗ ಘ ಬರುತ್ತೆ. ತಾಂಗರ ಮನೆ. ಹೀಗೆ ವಿಚಾರಿ ಏಕ ಶ್ಲೋಕ ಇಲ್ಲ ತಾಂಗರ ಮನೆ ತಾಂಗ ಅಂತ ಹೇಳಿ, ಅಂದ್ರೆ ವ್ಯಂಜನ ಇದೆಯಲ್ಲ ಅದು, ಹಾಗಾಗಿ ಅಲ್ಲಿ ಉಚ್ಚಾರಣೆ ತಗೊಳಂಗಿಲ್ಲ. ತಾಂಗ್ರಮನೆ ಅಂತ ಹೇಳ್ತಾರೆ ಮತ್ತೆ. ತಾಂಗ್ರಮನೆ. ತಾಂಗ್ರಮನೆ. ಒಂದ್ ಪ್ರಶ್ನೆ ಇದೆ, ಅಂದ್ರೆ ಒಂದು ವಿಷಯ ಇದೆ, ಪ್ರಶ್ನೆ ಅಲ್ಲ. ದ್ವೈತ ಅದ್ವೈತದ ಬಗ್ಗೆ ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ಹೇಳ್ಕೊಟ್ರಿ ಮಾತಾಜಿ. ಅಂದ್ರೆ ನಂಗೆ ಇದು ಯಾವಾಗ್ಲೂ ತಲೆಯಲ್ಲಿ ಕಾಡ್ತಾ ಇತ್ತು. ಅದು ಇವತ್ತು ನಂಗೆ ಸ್ವಲ್ಪ ಸ್ಪಷ್ಟ ಆಯ್ತು ಅಂತ ಅನಿಸ್ತು. ನಾ ಚೂರ್ ಬರ್ಕೋತೀನಿ ಮಾತಾಜಿ. ಅಂದ್ರೆ ನನ್ಗೆ ಏನು ಪರ್ಸೀವಿಂಗ್ ಅಂದ್ರಲ್ಲ, ಅದು ಕರೆಕ್ಟ್ ಹೌದಾ ಇಲ್ಲ ಅಂತ ಅನ್ಕೊಂಡು ನಾ ಸುಮ್ನೆ ಒಂದು 2 ಲೈನ್ ಬರೀತೀನಿ. ನಾಳೆ ನಿಮ್ಗೆ ಕ್ಲಾಸ್ ನಲ್ಲಿ, ಈ ಕ್ಲಾಸ್ ಅಲ್ಲ ಯಾವ ಕ್ಲಾಸ್ ಆದ್ರೂ ಆಯ್ತು, ಸ್ವಲ್ಪ ಟೈಮ್ ಇದ್ರೆ ಕರೆಕ್ಟ್ ಅದು ನಾ ಅರ್ಥ ಮಾಡ್ಕೊಂಡಿದ್ದು ಅಂತ ತಮಗ್ ತಿಳಿಸ್ತೀನಿ ಮಾತಾಜಿ. ನೀವು ಬರೆದು ನನಗೆ ಕಳಿಸಿ ಮಾತಾಜಿ, ನಾನು ಚೆಕ್ ಮಾಡ್ತೇನೆ. ಓಕೆ ಓಕೆ ಮಾತಾಜಿ, ಧನ್ಯವಾದ. ಅದು ಇನ್ನ ತುಂಬಾ ಇದೆ ಮಾತಾಜಿ. ಯಾರ್ದು ದ್ವೈತ, ಯಾರ್ದು ಅದ್ವೈತ, ಯಾರ್ದು ಫಿಲಾಸಫಿ, ಅದನ್ನೆರಡು ಜೋಡಣೆ ಮಾಡಿ ಅಚಿಂತ್ಯ ವೇದ ತತ್ವ ಆಗಿರುವಂತದ್ದು. ಅದು ಮತ್ತೆ ಹಿಂದೇನ್ ಫಿಲಾಸಫಿ, ನಾನು ಅದ್ ಹೇಳಲಿಕ್ಕೆ ಹೋಗ್ಲಿಲ್ಲ ಈಗ, ಮತ್ತೆ ತುಂಬಾ ಸಮಯ ಆಗತ್ತೆ ಅಂತ ಹೇಳಿ. ಬಟ್ ಸಿಂಪಲ್ ಆಗಿತ್ತು, ಅದು ಒಂಥರ ಪರ್ಸೀವ್ ಮಾಡ್ಲಿಕ್ಕೆ ಆಯ್ತು ಅಂತ. ಅದು ಮುಂದೆ ಬರ್ಬೋದೇನೋ. ಹೌದು, ಬರುತ್ತೆ ಅಂತ ಕಾಣುತ್ತೆ. ಯಾಕಂದ್ರೆ ಅದೇ ತತ್ವ ಅಲ್ಲ ಮಾತಾಜಿ, ಮುಖ್ಯವಾದ ತತ್ವ ಅದು. ಹೌದು ಹೌದು ಇದ್ರದ್ದು. ಹೌದು, ಅದ್ರ ಬಗ್ಗೆನೆ ನಾನು ಈ ಇವ್ರ ಬಗ್ಗೆ ತಿಳ್ಕೊಂಡ್ಬಿಟ್ಟಿದ್ದೆ. ಹೌದಾ? ಹೌದು, ಅದೇ ಮಾತಾಜಿ, ಅದೇ ಹೇಳ್ತಾ ಇರೋದು. ಮಾಯಾವಾದಿಗಳ ಬಗ್ಗೆ ತಿಳ್ಕೊಂಡು ನಾನು ಅದ್ ಹೆಂಗೆ ಅದೇ ಆಚಾರ್ಯರ ಹೆಸರು ಅದ್ ಹೇಗೆ ಅದ್ವೈತಾಚಾರ್ಯರಂತ ಹೆಂಗ್ ಇಟ್ಕೊಂಡ್ರು?